ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಯುನಿಟಿ ಹಾಸ್ಪಿಟಲ್, ಫಳ್ಳಿ ರೋಡ್, ಬ್ಯಾಂಗ್ಳೂರು ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಿಷ್ಟು ಹೆಚ್ಚು ಕುತೂಹಲವನ್ನು ಕೆರಳಿಸ್ತಾ ಇರುವುದು ಈ ಬಾರಿ ಸಹಜವಾಗಿ ಪುತ್ತೂರು. ಯಾಕಂತ ಹೇಳಿದರೆ DV ಸದಾನಂದ ಗೌಡರು 2 ಬಾರಿ ಗೆದ್ದಂಥ ಒಂದು ಕ್ಷೇತ್ರ. ಮತ್ತೊಂದು ಕಡೆಯಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಈಗ ರಾಜ್ಯದಲ್ಲಿ ಸಚಿವರಾಗಿದ್ದವರು. ಸೊ ಅವರು ಗೆದ್ದಂಥ ಕ್ಷೇತ್ರ. ಜಿಲ್ಲೆಗೆ ಮಹಿಳಾ ಶಾಸಕಿಯನ್ನು ಕೊಟ್ಟಂತಹ ಕ್ಷೇತ್ರ ಮತ್ತು ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ BJPಯ ಅಧ್ಯಕ್ಷರು ಕೂಡ ಅದೇ ಕ್ಷೇತ್ರದವರು. ಸೊ ಹೀಗಿರುವಾಗ ಅಲ್ಲಿಯಿಂದ ಯಾರಿಗೆ ಟಿಕೆಟ್ ಸಿಗತ್ತೆ ಎನ್ನುವಂಥ ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆ. ಸೇಮ್ ಟೈಮ್ ಇಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂದರೆ ಯಾವ ಸಮುದಾಯಕ್ಕೆ ಟಿಕೆಟ್ ಸಿಗತ್ತೆ ಅಥವಾ ಯಾವ ಜಾತಿಗೆ ಟಿಕೆಟ್ ಸಿಗುತ್ತೆ, ಅದರ ಮೇಲೆ ಬೆಳ್ತಂಗಡಿಯ ಕ್ಷೇತ್ರದಲ್ಲಿ BJP ಯಾರಿಗೆ ಕೊಡುತ್ತೆ ಎನ್ನುವಂಥ ಒಂದು ವಿಷಯ ಕೂಡ ಸ್ಪಷ್ಟ ಆಗುತ್ತೆ. ಒಂದು ವೇಳೆ ಇಲ್ಲಿ ಬಂಟರಿಗೆ ಕೊಟ್ಟರೆ ಅಲ್ಲಿ ಆಟೋಮೆಟಿಕ್ ಅಥವಾ ಸಹಜವಾಗಿ ಅಲ್ಲಿ ಗೌಡ್ರಿಗೆ ಕೊಡಬೇಕಾಗತ್ತೆ. ಇಲ್ಲಿ ಒಂದು ವೇಳೆ ಗೌಡ್ರಿಗೆ ಕೊಟ್ಟರೆ ಅಲ್ಲಿ ಬಂಟರಿಗೆ ಕೊಡಬೇಕಾಗುತ್ತೆ. ಇಲ್ಲಿ ಎರಡೂ ಇಲ್ಲದೆ ಮೂರನೇವರಿಗೆ ಕೊಟ್ಟರೆ, ಅದು ಯಾವುದೇ ಜಾತಿಯಾಗಿರಲಿ ಮೂರನೇವರಿಗೆ ಕೊಟ್ಟರೆ, ಯಾಕಂತ ಹೇಳಿದ್ರೆ ಕನ್ಫ್ಯೂಷನ್ನೇ ಬೇಡ ಅಂತ ಹೇಳಿ ಮೂರನೆಯ ಯಾವುದಾದರೂ ಜಾತಿಗೆ. BJPಯಲ್ಲಿ ಒಂದು ಭಾಳ ಸಂಪ್ರದಾಯ ಇದೆ, ಅಲ್ಲಿ ಜಾತಿ ಅಷ್ಟು ಮುಖ್ಯ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಮಂಗಳೂರಿನಲ್ಲಿ ಹಿಂದೆ ಧನಂಜಯ್ ಕುಮಾರ್ ಅವರು ಗೆದ್ದಾಗಲೇ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಚರ್ಚೆ ಆಗಿತ್ತು. ಯಾಕಂತ ಹೇಳಿದ್ರೆ ಬಹಳ ಕಡಿಮೆ ಜೈನ ಸಮುದಾಯ ಇರುವಂಥ ಒಂದು ಪ್ರದೇಶದಲ್ಲಿ ಮಂಗಳೂರು, ಆಗ ಅದು ಮಂಗಳೂರಿತ್ತು, ಈಗ ಮಂಗಳೂರು ದಕ್ಷಿಣ ಆಗಿದೆ. ಸೊ ಅಲ್ಲಿ ಜೈನರು ಗೆದ್ದದ್ದು. ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಮುದಾಯದವರು ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲದೇ ಇದ್ದರೂ ಕೂಡ ಅಂಥವರಿಗೆ ಟಿಕೆಟ್ ಕೊಟ್ಟಂತಹ ಹಿನ್ನೆಲೆ ಹೆಗ್ಗಳಿಕೆ ಇರುವುದು BJPಗೆ. ಆಗಿರುವಾಗ ಈ ಬಾರಿ BJPಯಿಂದ ಅಲ್ಲಿ ಯಾರಿಗೆ ಟಿಕೆಟ್ ಸಿಗ್ತದೆ ಅಂತೇಳಿ ಬಹಳ ಕುತೂಹಲಕಾರಿ ಪ್ರಶ್ನೆ. ಬಹುಶಃ BJPಯ ಟಿಕೆಟ್ ಅನೌನ್ಸ್ ಮಾಡುವುದು ಲೇಟ್ ಆಗಿದೆ ಎನ್ನುವುದು ಅನೇಕ ಕಡೆಗಳಲ್ಲಿ ಕೇಳಿ ಬರುತ್ತಿರುವಂಥ ಮಾತು ಕಾರ್ಯಕರ್ತರಲ್ಲಿ ಅಥವಾ ಕೆಳಮಟ್ಟದ ನಾಯಕರಲ್ಲಿ. ಯಾಕಂತ ಹೇಳಿದ್ರೆ ಈ ಬಾರಿ 8ರಲ್ಲಿ 7 ಕಾಂಗ್ರೆಸ್ನ ಸಿಟ್ಟಿಂಗ್ MLAಗಳಿದ್ದಾರೆ. ಆದ್ದರಿಂದ ಒಂದು ವೇಳೆ BJP ಬೇಗ ಟಿಕೆಟ್ ಅನೌನ್ಸ್ ಮಾಡಿದಿದ್ರೆ ಆಗ ಸಹಜವಾಗಿ ಒಂದಷ್ಟು ಹೆಚ್ಚು ಸಮಯ ಸಿಗ್ತಿತ್ತು ಕ್ಯಾಂಪೇನ್ ಮಾಡಲಿಕ್ಕೆ, ಪ್ರಚಾರ ಮಾಡಲಿಕ್ಕೆ, ಅಭ್ಯರ್ಥಿಯನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಅಂತೇಳಿ. ಆದರೆ BJPಯ ಕಾರ್ಯಕರ್ತರು, ಮುಖಂಡರು ಮತ್ತು BJPಯ ಒಲವಿರುವವರು ಅವರು ಕಮಲಕ್ಕೆ ಓಟ್ ಹಾಕುವುದು, ಅಭ್ಯರ್ಥಿಗಲ್ಲ ಎನ್ನುವಂಥ ಮಾತನ್ನು BJPಯ ಮುಖಂಡರು ಹೇಳಿದ ಬಳಿಕ ಸೊ ಅಂಥ ಒಂದು ಪ್ರಶ್ನೆ ಉದ್ಭವ ಆಗಲಿಕ್ಕಿಲ್ಲ ಯಾರಿಗಂತೇಳಿ. ಆದರೂ ಕುತೂಹಲ ಇದೆ. ಬಹುಶಃ ಇವತ್ತು ನಾಳೆ ಒಳಗೆ ಅಭ್ಯರ್ಥಿಗಳಿಗೆ ಆ ಒಂದು ಹಿಂಟ್ ಹೋಗುವಂಥ ಚಾನ್ಸಸ್ ಇದೆ. 10 ತಾರೀಕಿಗೆಲ್ಲ ಅನೌನ್ಸ್ ಆಗ್ಬೋದು. ಸೊ ಇವತ್ತು 6 ತಾರೀಕು, ಸೊ 3 ದಿನಗಳ ಮೊದಲು. ಇವತ್ತಿಗೂ ತುಂಬ ಜನರಿಗೆ ಅನಿಸ್ತಾ ಇದೆ ಏನಂತ ಹೇಳಿದರೆ ಸಮೀಕ್ಷೆಗಳು ನಡೆದು ಆ ಸಮೀಕ್ಷೆಗಳ ಮೂಲಕನೇ ಯಾರು ಜನರ ಅಭ್ಯರ್ಥಿ, ಯಾರು ಜನ ಮೆಚ್ಚುಗೆಯನ್ನು ಗಳಿಸಿರುವಂಥ ಅಭ್ಯರ್ಥಿ ಯಾರು ಆಗ್ಬೋದು, ಯುವಕರಿಗೆ ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಾನ್ಸಸ್ ಅವಕಾಶ ಕೊಡೋದು ಇದೆಯಾ, RSSನ ಆಶೀರ್ವಾದ ಅಂದರೆ RSS ಮುಖಂಡರು ಯಾರಿಗೆ ಎಸ್ ಅಂತ ಹೇಳ್ತಾರೆ ಅವರಿಗೆ ಸಿಗುವಂಥ ಚಾನ್ಸಸ್ ಇದೆಯಾ, ಪುತ್ತೂರಿನ ಮುತ್ತು BJPಯ ಮಟ್ಟಿಗೆ ಯಾರಾಗ್ತಾರೆ, ಈ ಬಗ್ಗೆ ನಮ್ಮೊಂದಿಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಪುತ್ತೂರಿನ ಉದ್ಯಮಿಗಳಾಗಿರುವಂಥ ಧರ್ಮೇಂದ್ರ ಬಳ್ಳಾಲ್ ಅವರು, ಹಾಗೆ ಪುತ್ತೂರಿನಲ್ಲಿ ಅಂದರೆ ಪುತ್ತೂರು ಮಾಜಿ ತಾಲೂಕು ಉಪಾಧ್ಯಕ್ಷರಾಗಿರುವಂಥ BJPಯ ಅವರು ಜಗದೀಶ್ ಭಂಡಾರಿ ಇಬ್ಬರಿಗೂ ನಾನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ. ಸೊ ಧರ್ಮೇಂದ್ರ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಪ್ರಕಾರ? ಪುತ್ತೂರಿನ ರಾಜಕೀಯ ಒಂದು ಹಿನ್ನೆಲೆ BJP ಭಾರತೀಯ ಜನತಾ ಪಕ್ಷದಲ್ಲಿ ನೋಡಿದರೆ ತಾವು ಆಗಲೇ ಹೇಳಿದಾಗೆ ಜಾತಿಯ ಒಂದು ಇದರಲ್ಲಿ ಇದಾಗಿದ್ದಲ್ಲ, ಸಂಘ ಪರಿವಾರದ ಒಂದು ಕರ್ಮಭೂಮಿ ಅಂತಲೇ ಹೇಳ್ಬೋದು. ಪುತ್ತೂರು ಅನ್ನುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಒಂದು ಗಟ್ಟಿ ನೆಲೆಗಟ್ಟನ್ನು ಕೊಟ್ಟಂಥ ಕ್ಷೇತ್ರ.
ಈಗ ಈಗ ಕೇಳಿ ಬರ್ತಾ ಇರೋ ನೀವು ಹೇಳಿದ ಹಾಗೆ ಅಲ್ಲಿ ಬಂಟ ಇರ್ಬೋದು, ಗೌಡ ಇರ್ಬೋದು, ಇಂಥ ಜಾತಿಯ ಒಂದು ಚಿಂತನೆ ಸದ್ಯಕ್ಕೆ ಪಕ್ಷದಲ್ಲಿ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಯಾರಿಗೆ ಕೊಟ್ಟರು ಕೂಡ ಅಲ್ಲಿ ಒಂದು ಪಕ್ಷದ ಅಭ್ಯರ್ಥಿಯಾಗಿ ಒಂದು ನಿಲ್ಲಿಸಬೇಕು, ಆ ಥರ ಒಂದು ಕನ್ಸಿಡರ್ ಮಾಡಬೇಕು ಅನ್ನೋಂಥದ್ದು ಹಿರಿಯರಲ್ಲಿ ಇದೆ ಅಂತ. ಅದು ಸಾಮಾನ್ಯರಲ್ಲಿ ಅದು ಮುಟ್ಟುವಾಗ ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಇನ್ನೊಂದು ಮಾಧ್ಯಮಗಳ ಮುಖಾಂತರ ಅದು ಇಂಥವರಿಗೆ ಕೊಡಬೇಕು, ಇಂಥ ಒಂದು ಕಮ್ಯುನಿಟಿಯವರು ಜಾಸ್ತಿ ಇದ್ದಾರೆ, ಈ ಥರದ್ದೆಲ್ಲ ಈಗ ಬಂದಿರ್ಬೋದು ಅಂತ ಅನಿಸ್ತದೆ. ಜಗದೀಶ್ ಬಳ್ಳಾರಿ, ನಿಮ್ಗೆ ಅನಿಸ್ತಾ ಉಂಟಾ ಬಂಟರಿಗೆ ಕೊಡಬೇಕು ಅಥವಾ ಗೌಡಾಸ್ ಕೊಡಬೇಕು ಅಂತೇಳಿ ಮುಂಚಿಂದ ನೀವು ಬಿಜೆಪಿಯ ತಾಲೂಕು ಉಪಾಧ್ಯಕ್ಷರಾಗಿದ್ದಾಗ ಆಗ್ಲಿಂದ ಒಂದು ಫೈಟ್ ಇತ್ತ? ಮೊದಲು ನಾನು ಹೇಳೋದಂತೆ ಭಾರೀ ವರ್ಷದಿಂದ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ದುಡಿತಕ್ಕಂಥ ಅನುಭವ. ನೀವು ಪ್ರಥಮವಾಗಿ ಹೇಳಿರುವಂಥದ್ದು ವಿನಯ್ ಕುಮಾರ್ ಸೊರಕೆ ಆ ಸಂದರ್ಭದಲ್ಲಿ ವಿನ್ ಆದಾಗ, ಡಿ ವಿ ಸದಾನಂದ ಗೌಡರು ಒಮ್ಮೆ ನಿಂತು ಸೋತು ಮತ್ತೆ ವಿನ್ ಆದಾಗ, ಆ ಸಂದರ್ಭದಲ್ಲಿ ನಾನು ಪಕ್ಷಕ್ಕೋಸ್ಕರ ದುಡಿದಂಥ ವ್ಯಕ್ತಿ. ಆವಾಗ ಏನುತ್ತೆ ಅಂತ ಹೇಳಿದ್ರೆ, ಒಂದು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಲೀಡರ್ಸ್ಗೆ ಒಂದು ಭಾವನಾತ್ಮಕವಾದ ಸಂಬಂಧ ಇತ್ತು. ಅದು ಸಂಬಂಧ ಅಂತ ಹೇಳಿದ್ರೆ ಒಂದು ಮನೆಯ ಥರ ಇತ್ತು, ಮನೆಯ ವಾತಾವರಣ. ಅಲ್ಲಿ ಜಾತಿ ಅಥವಾ ಅಂತರ, ಮೇಲು ಕೀಳು ಯಾವುದೇ ಬರ್ತಿರ್ಲಿಲ್ಲ. ನಾವು ಪಕ್ಷದಲ್ಲಿರುವಾಗ ಒಂಥರ ಪಕ್ಷಕ್ಕೆ ಯಾರು ಒಂದು ವ್ಯಕ್ತಿ ಜಾತಿಯನ್ನು ಜಾತಿಯನ್ನು ಮೀರಿ ನಿಂತು ನಾವು ಭಾರತೀಯ ಜನತಾ ಪಕ್ಷ ಒಂದು ಕೆಪಾಸಿಟಿ ಇರುವಂಥದ್ದು, ಆ ಒಂದು ವ್ಯಕ್ತಿಗೆ ಆ ಅರ್ಹತೆ ಇರುವಂಥ ವ್ಯಕ್ತಿಯನ್ನ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ ಇತಿಹಾಸ ಭಾರತೀಯ ಜನತಾ ಪಕ್ಷದಲ್ಲಿದೆ. ಸಮುದಾಯ ಕಡಿಮೆ ಇದ್ರೂ ಕೂಡ ಅವರಲ್ಲಿ ಬೇರೆ ಸಮುದಾಯ ಕಮ್ಮಿ ಇದ್ದರೂ ಕೂಡ ಕಮ್ಮಿ ಇದ್ದ ಸಮುದಾಯದ ವ್ಯಕ್ತಿಯನ್ನು ಭಾರತೀಯ ಜನತಾ ಪಕ್ಷ ಆಯ್ಕೆ ಮಾಡುತ್ತೆ. ಉದಾಹರಣೆ ಇದೆ. ಪ್ರಥಮವಾಗಿ ನೀವು ಹೇಳಿದಂಥದ್ದು ಧನಂಜಯ ಕುಮಾರ್ ಅವರು, ಜೈನ ಅವರು MLA ಆಗಿದ್ರು, ಮಂಗಳೂರು ವಿಧಾನಸಭಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರದಲ್ಲಿ MP ಆದವರು, ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿದ್ದವರು. ಅವರು ಜೈನ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಯವರು. ಜೈನ ಸಮುದಾಯ ಭಾರಿ ಕಮ್ಮಿ ಇರುವಂತ ಒಂದು ಕ್ಷೇತ್ರ ನಮ್ದು ಮಂಗಳೂರು ಲೋಕಸಭಾ ಕ್ಷೇತ್ರ. ಅಂತ ಒಂದು ವ್ಯಕ್ತಿಗೆ ಭಾರತೀಯ ಜನತಾ ಪಕ್ಷ ಒಂದು ಅಭ್ಯರ್ಥಿಯನ್ನಾಗಿ ಮಾಡಿದೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಜಾತಿಯನ್ನು ಮೀರಿ ನಿಂತಿರುವಂತಹ ಶಕ್ತಿ ಇರುವಂತದ್ದು ಭಾರತೀಯ ಜನತಾ ಪಕ್ಷಕ್ಕೆ. ವೀಕ್ಷಕರ ಕರೆ ಸ್ವೀಕರಿಸಿ ನಾನು ಮತ್ತೆ ಬರ್ತೇನೆ. ನಮಸ್ಕಾರ. ಹಲೋ, ಹೇಳಿ ಹೇಳಿ, ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು. ಹೌದು, ಜನಧ್ವನಿ ಮಾತಾಡಿ, ಕೇಳಿಸ್ತಾ ಉಂಟು. ನಿಮಗೆ ವಿಷಯ ಗೊತ್ತಾಯ್ತು, ಅಲ್ಲಿ ಕೆಳಗೆ ಇದು ಹೋಗ್ತಾ ಉಂಟು ನೋಡಿ, CG ಸ್ಕ್ರೋಲಿಂಗ್, ಅದನ್ನು ನೋಡಿ ಮತ್ತೆ ಮಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ನಾವಿವತ್ತು ಸ್ಪಷ್ಟಪಡಿಸ್ತಾ ಇದ್ದೆ, ಪುತ್ತೂರಿನಲ್ಲಿ ನಾವು ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಕೊಟ್ಟರೆ ಚಾನ್ಸಸ್ ಜಾಸ್ತಿ BJPಯಿಂದ ಅಂತ ನಾವು ಕಾರ್ಯಕ್ರಮವನ್ನು ಅಂದರೆ ನಿಮ್ಮ ಒಂದು ಸಬ್ಜೆಕ್ಟ್ ಇಟ್ಟಿದ್ದೇವೆ. ಅದನ್ನು ನೋಡಿ ನೀವು ಮತ್ತೆ ವಿಶ್ಲೇಷಣೆ ಕೂಡ ಮಾಡ್ಬೋದು. ಓಕೆ, ನಾನು ಮತ್ತೆ ಬರ್ತೀನಿ. ಸೊ ನಿಮ್ಮ ಪ್ರಕಾರ ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಆಗೊಂದು ಚಾನ್ಸಸ್ ಇದೆಯಾ? ಅಂದರೆ ಬಂಟರಿಗೆ ಕೊಟ್ಟರೆ ಗೌಡಸ್ಗೆ ತೊಂದರೆ ಆಗ್ಬೋದು ಅಥವಾ ಬೇಸರ ಆಗ್ಬೋದು, ಹಾಗೆ ಆಗಿದ್ದುಂಟ? ಅಥವಾ ನೀವು ಮುಂಚೆ ಚರ್ಚೆ ಮಾಡುವಾಗ ಯಾರಿಗೆ ಕೊಟ್ಟರೆ ಸುಲಭ ಅಂತೇಳಿ ನೀವು ಅಂದ್ಕೊಳ್ತಿದ್ರಿ? ಒಳ್ಳೆ ಪ್ರಶ್ನೆಯನ್ನು ಕೇಳ್ತಿದ್ದೆ ಸರ್. ಈಗ ಮೆಜಾರಿಟಿ ಇರುವಂಥದ್ದು ಅಲ್ಲಿ ಒಕ್ಕಲಿಗ ಸಮುದಾಯ ಸಾಮಾನ್ಯವಾಗಿ ಈಗ ಸರಿಯಾಗಿ ವೋಟರ್ಸ್ ಲಿಸ್ಟ್ ಬರಲಿಲ್ಲ, ಕ್ಲೀನಾಗಿ ಬರಲಿ, ಸ್ಪಷ್ಟವಾದದರ ಬಗ್ಗೆ ಮಾಹಿತಿ ಸಿಗಲಿಕ್ಕಿಲ್ಲ. ಮೊದಲಿನ ಬಗ್ಗೆ ಹೇಳೋದಾದ್ರೆ ಒಂದು 35,000 ಒಕ್ಕಲಿಗ, ಅವರೀಗ ಮೆಜಾರಿಟಿ ಇರುವಂತ ಒಂದು ಒಕ್ಕಲಿಗ ಕ್ಷೇತ್ರ 1,94,000 ಪುತ್ತೂರು ವಿಧಾನಸಭಾ ಕ್ಷೇತ್ರ ಮತದಾರರಿದ್ದಾರೆ. ಆದ್ರೆ ಈಗ ಮೆಜಾರಿಟಿ ಒಕ್ಕಲಿಗ ಗೌಡಸ್ ಅವರು ಸಾಮಾನ್ಯವಾಗಿ 35,000 ಮತದಾರರಿದ್ದಾರೆ, ಮತ್ತೆ ಅವರು ನಿರ್ಣಾಯಕ ಆಗುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಈಗ ಉಂಟಲ್ಲ, ಒಂದು ಜಾತಿ ಆಧಾರದ ಮೇಲೆ ನಾವು ಓಟು ಸೀಟ್ ಕೊಡುವಂಥದ್ದು, ಜಾತಿ ಆಧಾರದ ಮೇಲೆ ನಾವು ಮತ ಕೇಳುವಂಥದ್ದು ಭಾರಿ ವಾತಾವರಣ ನಿರ್ಮಾಣ ಆಗಿದೆ. ಆದ್ರೆ ಇದನ್ನೆಲ್ಲ ಮೆಟ್ಟಿ ನಿಂತರೆ ಭಾರಿ ಒಳ್ಳೇದು ಅಂತ ಹೇಳಿಕೆ ನಮ್ಮ ಭಾರತೀಯ ಜನತಾ ಪಕ್ಷ ಇದನ್ನೆಲ್ಲ ಮೆಟ್ಟಿ, ಪುತ್ತೂರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇದನ್ನು ಮೆಟ್ಟಿ ನಿಂತು ಒಂದು ಉತ್ತಮವಾದ ಸಂದೇಶವನ್ನ ಪುತ್ತೂರಿಂದ ಕೊಡ್ಬೋದು ಅಂತ ಕೊಟ್ಟರೆ ಭಾರಿ ಒಳ್ಳೇದು ಅಂತ ಹೇಳಿದ್ರು. ಪಕ್ಷ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ. ಧರ್ಮೇಂದ್ರ ಅವರು, ಸೊ ಒಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಆಗುದಿಲ್ಲ ಅಥವಾ ಆಗ್ಲಿಕ್ಕಿಲ್ಲ, ಬಹುಶಃ ಬಿಜೆಪಿ ಅಂತ ಪ್ರಾಬ್ಲಮ್ ಬರುವುದಿಲ್ಲ ಸಾಮಾನ್ಯವಾಗಿ. ಆದ್ರೆ ಬೇರೆ ಪಕ್ಷಗಳ ಬಗ್ಗೆ ಈಗ ಅದು ಸಾಮಾನ್ಯವಾಗಿ ಬರುತ್ತೆ, ಅಂದ್ರೆ ಒಂದಿಷ್ಟು ಅಸಮಾಧಾನ, ನ್ಯೂಟ್ರಲ್ ಆದ್ರೂ ಕೂಡ ಅದು ಒಂದು ರೀತಿಯಲ್ಲಿ ಸಮಸ್ಯೆನೆ. ಏನು ವಿರೋಧ ಮಾಡ್ಬೇಕಂತಿಲ್ಲ, ಒಂದಿಷ್ಟು ನ್ಯೂಟ್ರಲ್ ಆದ್ರೂ ಕೂಡ. ಬನ್ನಿ ಒಂದು ಕರೆ ಸ್ವೀಕರಿಸಿದ್ರೆ ಆ ಬಗ್ಗೆ ಬರ್ತೇನೆ ನಾನು. ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ. ನಮಸ್ತೆ ಸರ್. ಪುತ್ತೂರಲ್ಲಿ ಕ್ಯಾಂಡಿಡೇಟ್ ಆಗ್ಲಿಲ್ವಾ ಬಿಜೆಪಿನವರಿಗೆ? ಇಲ್ಲ, ಆಗ್ಲಿಲ್ಲ. ಮುಸಲ್ಮಾನರಿಗೆ ಕೊಡ್ಬೇಕು ಸರ್. ಆಕ್ಚುಲಿ ಮುಸಲ್ಮಾನ ಬಿಜೆಪಿ ಅಲ್ಲಿ ಯಾರಿಗೆ ಇಲ್ಲಲ್ಲ ಅಭಿವೃದ್ಧಿ. ಪುತ್ತೂರಲ್ಲಿಯಾ? ಪುತ್ತೂರಲ್ಲಿ ಮುಸಲ್ಮಾನಿಗೆ ಇಲ್ಲ, ರೈಮುಚ್ಚಿಲೆ ಕೊಡ್ಬೇಕು. ಓಕೆ, ಸರಿ. ಅವರು ಉಳ್ಳಾಲದಲ್ಲಿ ಟ್ರೈ ಮಾಡ್ತಾ ಇದ್ದಾರಲ್ಲ, ಯಾರು ಕೂಡ ಮಿನಿಸ್ಟರ್
ರಿಜಿಸ್ಟರ್ ಇಲ್ಲಲ್ಲ. ಒಮ್ಮೆ ಕರ್ನಾಟಕದಲ್ಲಿ ಮುಸಲ್ಮಾನರು ಆಗಿದ್ದಾರಾ? ನೀವು ಬಿಜೆಪಿ ಕೊಡ್ತಾ ಇದ್ದಾರಾ? ಅದೇ ಜಾತಿಭೇದ ಅಲ್ವಾ? ಓಕೆ 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 ಅದೇ ಹಿಂದೂ ತತ್ವ ಇರೋದು. ಓಕೆ, ನೋಡೋಣ ಈ ಬಾರಿ ಕೊಡ್ಬೋದು. ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸೊ ಪುತ್ತೂರಲ್ಲಂತೂ ಅದು ಮುಸಲ್ಮಾನರಿಗೆ ಕೊಡಬೇಕು ಅಂತ ನೀವು ಹೇಳಿದ್ರಿ, ಅದು ಬಹುಶಃ ಬೇರೆ ಕಡೆ ಕೊಡ್ಲಿಕ್ಕೂ ಚಾನ್ಸ್ ಇದೆ. ಸೊ ಧರ್ಮೇಂದ್ರ ಅವರು, ಅದು ನಾವು ಚರ್ಚೆ ಮಾಡ್ತಾ ಇದ್ವಿ. ಅದೇ ಅಂದ್ರೆ ಈಗ ಇವರು ಕಾಲ್ ಮಾಡಿದಾಗೆ ಈಗ ಒಂದು ರಾಜ್ಯದ ಒಂದು ಎಷ್ಟು ಅಭ್ಯರ್ಥಿಗಳು, ಎಷ್ಟು ಕ್ಷೇತ್ರಗಳಿದೆ, ಅದರಲ್ಲಿ ಯಾವ ಯಾವ ವರ್ಗಕ್ಕೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು, ಎಷ್ಟು ಅದನ್ನು ನಾಯಕರು ತೀರ್ಮಾನ ಮಾಡ್ತಾರೆ. ಅದೊಂದು ಪುತ್ತೂರಲ್ಲೇ ಒಬ್ಬರಿಗೆ ಕೊಡಬೇಕು, ಪುತ್ತೂರಲ್ಲೇ ಇಂಥೊಬ್ಬರಿಗೆ ಕೊಡಬೇಕು ಅನ್ನೋಂಥದ್ದು ಅದು ಸಮಂಜಸ ಅನಿಸುವುದಿಲ್ಲ. ಆದ್ರೂ ಕೂಡ ನಾಯಕರು ಅದಕ್ಕೆ ಅದನ್ನು ಮಾಡಲೂಬಾರದು. ಹೌದು, ಹಾಗೆ. ಎಸ್, ಈಗ 35,000 ಗೌಡಸ್ ಇದ್ದಾರೆ. 33ರಿಂದ 35,000ವರೆಗೆ. ಒಂದಿಷ್ಟು 5,000 ಆಚೆ ಈಚೆಯಲ್ಲಿ ಬಂಟರ್ ಕೂಡ ಪ್ರಬಲವಾಗಿ, ಅಂದ್ರೆ 28,000. ಬಂಟರ್ ಒಂದು 15ರಿಂದ 18,000 ಅಂತ ಒಂದು ಅಂದಾಜು ಲೆಕ್ಕ ಇದೆ ಸರ್. ಒಂದು ಅದು ಕೂಡ ಒಂದು ಮೇಜರ್ ಕಮ್ಯುನಿಟಿ ಅಂತ ಹೇಳ್ಬೋದು. ಆಮೇಲೆ ಇತರ ವರ್ಗ ಒಂದು ವಿಶೇಷ ಅಂತ ಎಣಿಸಿದ್ರೆ ನಾವೀಗ ಒಂದು ಮೇಜರ್ ಒಂದು ಅಂದ್ರೆ ಯಾರು ಟಾಪ್ ಕಮ್ಯುನಿಟಿಯ ಅವರನ್ನು ನಾವು ಡಿಸ್ಕಷನ್ಗೆ ತಗೊಳ್ತೇವೆ, 1, 2, 3 ಸ್ಥಾನದಲ್ಲಿ ಯಾರು ಬರ್ತಾರೆ ಅಂತ. ಈಗ ಇತರೆ ವರ್ಗದವರನ್ನು ಈಗ ಒಂದು ಆಶ್ಚರ್ಯಕರವಾದಂಥ ಒಂದು ಸಂಖ್ಯೆ ಸಿಕ್ಕಿತು ಸರ್. 40,000ದಷ್ಟು ಇತರರಿದ್ದಾರೆ. ಅಂದ್ರೆ ಅದು ದೇವಾಡಿಗೆ ಇರ್ಬೋದು, ಅಥವಾ ಇನ್ನೊಬ್ಬ ಸವಿತ ಸಮಾಜದವರು ಇರ್ಬೋದು, ಅಥವಾ ಈ ತರದ್ದು ಸಣ್ಣ ಸಂಖ್ಯೆಯಲ್ಲಿರುವಂತಹ ಕಾಸ್ಟ್ಗಳೆಲ್ಲರೂ ಸೇರಿ ಅದರ್ಸ್ ಅಂತ ಹೇಳಿ ಒಂದು 40,000ದಷ್ಟು ಇದ್ದಾರೆ. 94ರಲ್ಲಿ 40,000 ಅದೊಂದು ದೊಡ್ಡ ಮೇಜರ್ ಕೌಂಟ್. ಆಮೇಲೆ SC ST ಅನ್ನೋಂಥ ಒಂದು ವರ್ಗದಲ್ಲಿ ಕೂಡ 35,000ದಷ್ಟು ವೋಟ್ ಬರ್ತದೆ, ಮತಗಳಿದೆ. ಸೊ ಅದು ಕೂಡ ಒಂದು ನಿರ್ಣಾಯಕವಾದಂತ ಒಂದು ಇದು ಅಂತ ಹೇಳ್ಬೋದು. ಸೊ ಬಹುಶಃ ಅದೆಲ್ಲ ಒಟ್ಟಾದ್ರೆ ಮತ್ತೆ ಪ್ಲಸ್ ಯಾವ್ದಾದ್ರು ಬಂಟ್ರು ಮತ್ತೆ ಗೌಡಸ್ ಒಕ್ಕಲಿಗರು ಬಿಟ್ಟು ಬೇರೆಯವರಿಗೆ ಕೊಟ್ರೆ ಬಹುಶಃ ಎರಡೂ ಒಟ್ಟಾಗಿ ಅವರಿಗೆ ಹಾಕೋ ಚಾನ್ಸ್ ಉಂಟು ಅಂತ. ಖಂಡಿತವಾಗಿ ಸರ್. ಈಗ ಮೇನ್ ಆಗಿ ಈಗ ಮುಖ್ಯವಾಗಿ ಹೇಳೋದಂತ ಇದ್ರೆ, ಈಗ ಬೇರೆ ಒಂದು ಕಮ್ಯುನಿಟಿಯವರು ಕೂಡ ಅವರು ನಮಗೆ ಎಲ್ಲರೂ ಮೇಜರ್ ಕಮ್ಯುನಿಟಿಯವರಿಗೆ ಒಂದು ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ. ಈಗ ನಾವು ಯಾವ ಪಕ್ಷ ಅಂತಲ್ಲ, ಈಗ BJP ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, ಇಡೀ ಸ್ಟೇಟಲ್ಲಿ ನೋಡುವಾಗ ಒಂದು ದೊಡ್ಡ ಸಂಖ್ಯೆಯಲ್ಲಿರುವಂತಹ ಜಾತಿಯವರನ್ನೇ ಒಂದು ಕಮ್ಯುನಿಟಿಯನ್ನೇ ಇದು ಮಾಡ್ತಾರೆ. ಹಾಗಾಗಿ ಬಾಕಿಯವರು ಉಳಿದವರು ಕೂಡ ಅವರಿಗೆ ನಮಗೆ ಒಂದು ರೆಪ್ರೆಸೆಂಟೇಟಿವ್ ಬೇಕು, ಅಥವಾ ನಮಗೆ ಯಾಕೆ ಈಗ ಒಂದು ಕಾರ್ಯಕರ್ತ ಇದ್ರೆ ನನಗೆ ಎಲ್ಲಿ ಪ್ರಾತಿನಿಧ್ಯತೆ ಅನ್ನೋಂಥದ್ದು ಬಂದರೆ ಕೂಡ ಅದು ಕೂಡ ಒಂದು ಕೌಂಟ್ ಆಗ್ಬೋದು ಅಂತ ನನ್ನ. ಸೊ ಜಾತಿ ಆಧಾರಿತವಾಗಿ ಕೊಡಬೇಕು ಅಂತಿಲ್ಲ, ಅದರಲ್ಲೂ ಕೂಡ ಬಿಜೆಪಿಯಲ್ಲಂತೂ ಅದು ಅಗತ್ಯನೇ ಇಲ್ಲ. ಖಂಡಿತವಾಗಿ ಸರ್. ಓಕೆ, ಸೊ ಯಾರಿಗಾದ್ರೂ ಬೇರೆಯವರಿಗೆ ಕೊಡುವಂಥ ಚಾನ್ಸಸ್ ಕೂಡ ಅಲ್ಲಗಳೆಯುವಂತಿಲ್ಲ. ಯಾಕಂತ ಹೇಳಿದ್ರೆ ಪ್ಲಸ್ ಫೈನಲ್ ಆಗಿ ನೋಡೋದು ಅವರು ಗೆಲ್ತಾರಾ ಇಲ್ವಾ ಎನ್ನುವುದು ಮಾತ್ರ. ಸೊ ಪ್ರಬಲವಾಗಿರುವಂಥ ಜಾತಿಯವರಿಗೆ ಕೊಟ್ಟರು ಕೂಡ ಗೆಲ್ಲಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಈ ಬಾರಿ ಅಮಿತ್ ಶಾ ಅದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳಲಿಕ್ಕಿಲ್ಲ. ಸಣ್ಣ ಪುಟ್ಟ ಜಾತಿಯಲ್ಲಿ ಇದ್ದವರು ಕೂಡ ಪ್ರಬಲವಾಗಿ ಗೆಲ್ಲುವಂಥ ಚಾನ್ಸಸ್ ಉಂಟು ಅಂತಾದರೆ ಬಹುಶಃ ಅವರಿಗೂ ಕೊಡಬಹುದು. ಅಂತಿಮವಾಗಿ ಡಿಸೈಡ್ ಮಾಡೋದು BJPಯ ಹೈಕಮಾಂಡ್. ಸಮೀಕ್ಷೆ ಆಗಿದೆ ಅಂತ ಅನಿಸ್ತಾ ಉಂಟಾ ಜಗದೀಶ್ ಅವರೇ? ಸಾಮಾನ್ಯವಾಗಿ ಸಮೀಕ್ಷೆ ಆಗಿದೆ, ನಮಗೆ ಪತ್ರಿಕೆ ನೋಡಿ ಮಾಹಿತಿ ಇದೆ. ಮತ್ತೆ ಕೇಂದ್ರದಿಂದ ಸಮೀಕ್ಷೆಗೆ ಬಂದಿದೆ ಅಂತ ಹೇಳೋದು ಕೆಲವು ಕಡೆ ಹೋಗಿದ್ದಾರೆ ಅಂತ ಕೂಡ ನಮಗೆ ಮಾಹಿತಿ ಇದೆ. ಪುತ್ತೂರಲ್ಲಿ ಬಂದಿದ್ದಾರೆ ಅಂತೇಳಿ ಅದರ ಗ್ರೂಪ್ ಮಾಡಿದ್ದಾರೆ, ಗ್ರೂಪ್ ABC ಅಂತೇಳಿ ಮಾಡಿದ್ದಾರೆ. ಯಾವ ಅಭ್ಯರ್ಥಿ ಓಕೆ, ಯಾವ ಅಭ್ಯರ್ಥಿಗೆ ಕೊಟ್ಟರೆ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರ ಗೆಲ್ಬಹುದು, ಅದನ್ನೆಲ್ಲ ಸಮೀಕ್ಷೆ ಮಾಡಿಕೊಂಡು ಹೋಗಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಸಿಕ್ಕಿದಂಥ ಮಾಹಿತಿ. ಅದರಲ್ಲಿ ಎಷ್ಟು ಸರಿ ಎಷ್ಟು ಸುಳ್ಳು ಅಂತ ನಮಗೆ ಗೊತ್ತಿಲ್ಲ. ಆದರೆ ಸಮೀಕ್ಷೆ ಪುತ್ತೂರಲ್ಲಿ 100% ಅದು ಆಗಿದೆ. ಅದು ಕೇಂದ್ರಕ್ಕೆ ಎಲ್ಲಿ ತಲುಪಬೇಕು ಅಲ್ಲಿ ತಲುಪುದಂತೆ ನಮಗೆ ಒಬ್ಬರು ನಮ್ಮ ಸ್ನೇಹಿತರು ಅದರ ಬಗ್ಗೆ ಹೇಳಿದ್ದಾರೆ, ಅದು ತಲುಪಿರ್ಬೋದು ಸರ್. ಓಕೆ, ಅಂದರೆ ಅವರು ಹೇಗೆ ಮಾಡಿರ್ಬೋದು ನಿಮ್ಗೆ ಅನಿಸ್ತಾ ಉಂಟು? ಸಮೀಕ್ಷೆ ಆಗಿದೆ ಅಂತಾದರೆ ಹೇಗೆ ಆಗಿರ್ಬೋದು ಅಂತ? ಅದು ಸಮೀಕ್ಷೆ ಅಂತ ಹೇಳಿದ್ರೆ ಒಂದು ಜಾತಿ ಆಧಾರದ ಮೇಲೆ ಸಮೀಕ್ಷೆ ಮಾಡಿದ್ದು 100% ಅಲ್ಲ, ಗೆಲ್ಲುವ ಯಾರಿಗೆ ಒಂದು ಕ್ಯಾಂಡಿಡೇಟ್ಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಒಂದು ವ್ಯಕ್ತಿಗೆ ಕೊಟ್ಟರೆ ಮತದಾರ ವಿನ್ ಆಗ್ಬೋದು, ಯಾರು ಒಂದು ಜನಪ್ರಿಯ ವ್ಯಕ್ತಿ ಆಗಿದ್ದಾನೆ ಅಂತ ಒಂದು ವ್ಯಕ್ತಿಯ ಕಡೆ ಸಮೀಕ್ಷೆಯನ್ನು ಮಾಡಿಕೊಂಡು ಹೋಗಿದ್ದಾರೆ. ಜಾತಿಯನ್ನು ಮೀರಿ ಜಾತಿ ಬರಲಿಲ್ಲ ಅಲ್ಲಿ, ಆ ಸಮೀಕ್ಷೆಯಲ್ಲಿ ಜಾತಿ ಬರಲಿಲ್ಲ, ಯಾವ ಜಾತಿಗೆ ಅದು ವಿಷಯ ಬರಲಿಲ್ಲ ಅಲ್ಲಿ. ಯಾರಿಗೆ ಕೊಟ್ಟರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷಕ್ಕೆ ವಿನ್ ಆಗುವ ಸಾಧ್ಯತೆ ಇದೆ, ಗೆಲ್ಬಹುದು ಅಂತ ಹೇಳುವಂಥದ್ದನ್ನು ಸಮೀಕ್ಷೆಯನ್ನು ಮಾಡಿಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಸಮೀಕ್ಷೆ ಆಗಿದೆ ಅಂತಾದ್ರೆ ಅದರಲ್ಲಿ ಇದೇ ಜಾತಿಗೆ ಸಿಗತ್ತೆ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ. ಹಾಗಾದ್ರೆ ಜಾತಿ ಅನ್ನುವಂಥದ್ದು ನಮ್ಮ ಪ್ರಕಾರ ಅದು ಕೌಂಟ್ ಆಗುದಿಲ್ಲ ಅಂತ ಅನಿಸ್ತದೆ. ಕರೆಕ್ಟ್. ಎಸ್.
ಯಾಕಂತ ಹೇಳಿದ್ರೆ ಬಹುಶಃ ಜಾತಿ ಕೌಂಟ್ ಮಾಡ್ಲಿಕ್ಕೆ ಹೋದ್ರೆ ಪ್ರಬಲ ಹುಡುಕ್ಬೇಕಂತಿಲ್ಲ, ಬಹುಶಃ ಪ್ರಬಲ ಇದ್ದವರನ್ನೇ ಕರೆದು ಸೀದಾ ನಿಮ್ಮ ಜಾತಿ ಸ್ಟ್ರಾಂಗ್ ಇದೆ ಅವರಿಗೆ ಕೊಟ್ರೆ ಒಳ್ಳೇದು ಅಂತೇಳಿ. ಸೊ ಬಣ್ಸ್ ಮತ್ತು ಬಿಲ್ಲವಾಸ್ ಬಿಟ್ರೆ ಅಥವಾ ಬಣ್ಸ್ ಮತ್ತು ಗೌಡಾಸ್ ಬಿಟ್ರೆ ಬೇರೆಯವ್ರಿಗೆ ಏನಾದರೂ ಚಾನ್ಸ್ ಉಂಟು ಅಂತ ಅನಿಸ್ತಾ ಉಂಟು? ಅಂದರೆ ನಮಗೆ ಒಬ್ಬರು ನಮ್ಮ ಹಿರಿಯರೊಬ್ಬರು ಒಂದು ಯೋಚನೆಯನ್ನು ಹೇಳಿದರು. ಎಲ್ಲ ಕಡೆ ಈಗ ನಮ್ಮಲ್ಲಿ ಜಾತಿಯದ್ದು ಒಂದು ಇದು ಬರ್ತಾಯಿದೆ, ಮೇಜರ್ ಕಮ್ಯುನಿಟಿ ಅವರಿಗೆ ಒಂದು ಸೀಟ್ ಅಲ್ಲಿ ಕೊಟ್ಟರೆ ಬೆಳ್ತಂಗಡಿ ಇನ್ನೊಬ್ಬರಿಗೆ ಕೊಡಬೇಕು, ಬಂಟ್ವಾಳದಲ್ಲಿ ಆ ಥರದ್ದು ಹಂಚಿಕೆ ಆಗಬೇಕು ಅನ್ನೋಂಥದ್ದು. ಅದನ್ನು ಈಗ ಪುತ್ತೂರು ಅನ್ನೋಂಥದ್ದು ನಮ್ಮ ಸಂಘದ ಒಂದು ಪಕ್ಷದ ಒಂದು ಕರ್ಮಭೂಮಿ ಇದ್ದಾಗೆ. ಈ ಪುತ್ತೂರಿನಿಂದಲೇ ಯಾಕೆ ಮಾದರಿಯಾಗಿ ಅದನ್ನು ಇನ್ನೊಂದು ಕಮ್ಯುನಿಟಿಗೆ, ಅಂದರೆ ಯಾರು ಡಾಮಿನೇಟ್ ಆಗಿಲ್ಲ ಅವರಿಗೆ ಒಂದೊಂದು ಅಭ್ಯರ್ಥಿ, ಒಳ್ಳೆ ಅಭ್ಯರ್ಥಿನ ಅವರ ಅರ್ಹತೆ ಇರುವಂಥ ಅಭ್ಯರ್ಥಿಯನ್ನು ನಿಲ್ಲಿಸಿ ಗೆಲ್ಲಿಸಿ ನಾವೊಂದು ರಾಜ್ಯಕ್ಕೆ ಮಾದರಿ ಆಗಲಿಕ್ಕೆ ಇದೊಂದು ನಾವೊಂದು ಮಾದರಿಯಾಗಿ ತಗೊಳ್ಳುವಂಥ ಚಿಂತನೆ ಕೂಡ ನಮ್ಮಲ್ಲಿ ಇದೆ ಅನ್ನೋಂಥದ್ದು ನಮಗೆ ಒಬ್ಬರು ಹಿರಿಯರು ಹೇಳಿದ್ದಾರೆ. ಓಕೆ, ಸೊ ಹಾಗಿದ್ರೆ ಸಂಘ ಬಹುಶಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಡಿಸೈಡ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೇವೆ ಒಂದು ಕ್ಷೇತ್ರದಲ್ಲಿ. ಅಲ್ಲಿ ಈಗ RSSನವರು ಅಂದರೆ ಅದು ಆಗಲೇ ನೀವು ಹೇಳಿದ ಕರ್ಮಭೂಮಿ, ಅಲ್ಲೇ ಬಹುಶಃ ಅಲ್ಲೇ ಒಂದು ಪ್ರಯೋಗಶಾಲೆ ಇದ್ದ ಹಾಗೆ. ಸೊ ಹೇಗೆ ಅನಿಸ್ತಾ ಉಂಟು ಪುತ್ತೂರನ್ನು ಗಮನಿಸುವಾಗ? ಜಾತಿ ಲೆಕ್ಕಾಚಾರ ಕೂಡ ಸಂಘ ನೋಡುತ್ತೆ ಅಂತ ಅನಿಸ್ತಾ ಉಂಟು ಜಗದೀಶ್ ಅವರು, ಅಥವಾ ಇಲ್ಲ ಅವರಿಗೆ ಗೊತ್ತಿದೆ ಅಭ್ಯರ್ಥಿ ಯಾರು ಗೆಲ್ತಾರೆ ಅಂತ? ಸಂಘ ಅಂತ ಹೇಳುವಂಥದ್ದು ಅದು ನಮಗೆ ತಾಯಿ ಇದ್ದಾಗೆ, ತಾಯಿ ಪರಿವಾರಕ್ಕೆ ತಾಯಿ ಇದ್ದಾಗೆ. ಅದು ಪಕ್ಷ ಆರ್ ಎಸ್ ಎಸ್ ಬೇಸ್ ಇರುವಂಥದ್ದು. ಪುತ್ತೂರಲ್ಲಿ ಸಾಮಾನ್ಯವಾಗಿ RSSನ ಪ್ರತಿ ಮನೆಯಲ್ಲಿ ಸ್ವಯಂ ಸೇವಕರಿದ್ದಾರೆ, ಪರಿಚಯ ಇರುವಂಥದ್ದು ಆರ್ ಎಸ್ ಎಸ್ ಬೇಸಲ್ಲಿ ಪುತ್ತೂರು ಬೆಳೆದದ್ದು. ತುಂಬ ಸ್ವಯಂ ಸೇವಕರನ್ನು ನಾವು ಕಂಡದ್ದು ಪುತ್ತೂರಲ್ಲಿ. ಆದರೆ ಈ ಆ ಒಂದು ನೀವು ಹೇಳಿದ ಮಾತು, ಸ್ವಲ್ಪ ಜಾತಿ ಕಮ್ಯುನಿಟಿ ಜಾಸ್ತಿ ಇದ್ದವರಿಗೆ ಕೊಟ್ಟರೆ ನಮಗೆ ಗೆಲುವು ಸ್ವಲ್ಪ ಸುಲಭ ಆಗ್ಬೋದು ಅಂತ ಹೇಳುವಂಥದ್ದು ಸಂಘ ಆಲೋಚನೆ ಮಾಡೋದು ತಪ್ಪಲ್ಲ. ಕೊಟ್ಟರೆ ಒಂದು ವಿನ್ ಆಗ್ಬೋದು, ಇಲ್ಲ ಸ್ವಲ್ಪ ಬೇರೆ ಒಂದು ಆ ಟೈಪ್ ಆಲೋಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಸಂಘ ಆಲೋಚನೆ ಮಾಡಿದ ಇಲ್ವ ನನಗೆ ಗೊತ್ತಿಲ್ಲ. ಆದರೆ ಆ ರೀತಿ ಆಲೋಚನೆ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಸ್ವಲ್ಪ ಮೆಜಾರಿಟಿ ಕಮ್ಯುನಿಟಿ ಇದ್ದಂಥ ವ್ಯಕ್ತಿಯನ್ನು ಕೊಟ್ಟರೆ ಒಂದು ಸುಲಭವಾಗಿ ವಿನ್ ಆಗ್ಬೋದು ಅಂತ ಆಲೋಚನೆ ಕೂಡ ಇದೆ. ಆಮೇಲೆ ಕಮ್ಯುನಿಟಿ ಕಮ್ಮಿ ಇದ್ದಂಥ ವ್ಯಕ್ತಿಗೆ ಕೊಟ್ಟರೆ ನಮ್ಮ ಸ್ವಲ್ಪ ಶ್ರಮ ಜಾಸ್ತಿ ಕೊಡಬೇಕು. ಆ ಒಂದು ಸಂದರ್ಭದಲ್ಲಿ ಕೂಡ ಆಲೋಚನೆ ಮಾಡಲಿಕ್ಕೆ ಸಂಘ ಸಾಧ್ಯತೆ ಇದೆ. ಅಲ್ಲ, ಯಾರಿಗೆ ಬಹುಶಃ ಒಂದು ಈ ಮಧ್ಯೆ ಕರೆ ಸ್ವೀಕರಿಸ್ತೇನೆ. ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ಆಕ್ಚುಲಿ ನನ್ನ ಪ್ರಕಾರ ಪಕ್ಷ ಅಂತ ಹೇಳಿದ ನಂತರ ಅದು ಯಾವ ಪಕ್ಷ ಅಂತ ಹೇಳಿಕ್ಕಾಗಲ್ಲ. ಮೊದ್ಲೇದು ಅಂದ್ರೆ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಕೆಲಸದ ಮೇಲೆ ಮನುಷ್ಯ ಯಾವ ಕೆಲಸ ಮಾಡ್ತಾನೆ ಆ ಕೆಲಸದ ಮೇಲೆ ನಂಬಿಕೆ, ಆ ಜನರ ಮೇಲೆ ನಂಬಿಕೆ ಭರವಸೆ ಬರ್ಬೇಕು. ಅಂತವ್ರ ಮೇಲೆ ಒಂಥರ ಡಿಪೆಂಡ್ ಆಗಿ ಅವ್ರಿಗೆ ಗೆಲ್ಲಿಸುವಂತಹ ಪ್ರತಿಭೆ ಕೂಡ ಬರ್ಬೋದು. ಹಾಗಾಗಿ ಅವರಿಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಸೊ ಹೆಸರು ತಕ್ಕ ಬರಬಾರ್ದು. ಕೆಲಸ ಜನರಿಗೆ ನಾವು ಹೃದಯ ಗೆಲ್ಲಿಸುವಂತಹ ಕೆಲಸ ಮಾಡಿದ್ರು ಅದಕ್ಕೆ ಪ್ರತಿಫಲವಾಗಿ ನಾವು ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ ಇಂಥವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇನ್ನು ಮುಂದೆ ಅವರೇ ಬರ್ಬೇಕಂತೇಳಿ ತಿಳಿಸುತ್ತಾರೆ ಅವರು. ಕೆಲಸ ಮಾಡದವರು ಯಾರಿಗೂ ಮೇಲೆ ಬರ್ಲಿಕ್ಕೆ ಆಗಲ್ಲ. ಸೊ ಕೆಲಸ ಹೌದೌದು, ಕರೆಕ್ಟ್, ಎಸ್ 100%. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್, ಕೆಲಸ ಮಾಡಿದವರಿಗೆ ಪಕ್ಷ ಮತ್ತು ಸಂಘ ಖಂಡಿತ ಗುರುತಿಸ್ತದೆ. ಅದು ಕೇಳಬೇಕಂತಿಲ್ಲ ಅಥವಾ ಹೇಳಬೇಕಂತಿಲ್ಲ, ಆಟೋಮೆಟಿಕ್ಕಾಗಿ ಅವರಿಗೆ ಟಿಕೆಟ್ ಆಗಲಿ ಸ್ಥಾನಮಾನ ಆಗಿ ಸಿಗತ್ತೆ ಅನ್ನುವಂಥ ಮಾತನ್ನು ಒಬ್ಬರು ಹೆಣ್ಣುಮಗಳು ಹೇಳಿದರು. ಆ ಬಗ್ಗೆ ಚರ್ಚೆ ಮಾಡ್ತೇವೆ. ಪುತ್ತೂರಲ್ಲಿ ಯಾರಿಗೆ BJPಯಿಂದ ಟಿಕೆಟ್ ಕೊಟ್ಟರೆ ಜಾತಿ ಲೆಕ್ಕಾಚಾರಣೆ ಮುಖ್ಯನಾ, ಜನ ಮೆಚ್ಚುಗೆ ಪಡೆದ ನಾಯಕ ಮುಖ್ಯನಾ, ಸಂಘದ ಆಶೀರ್ವಾದ ಮುಖ್ಯನಾ, ಅಥವಾ ಯುವಕ ಆಗಿರುವಂಥ ಅರ್ಹತೆ ಮುಖ್ಯನಾ? ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ. ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಒಂದು ಸಣ್ಣ ಬ್ರೇಕಿನ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಯುನಿಟಿ ಹಾಸ್ಪಿಟಲ್, ಫಳ್ಳಿ ರೋಡ್, ಮ್ಯಾಂಗ್ಳೂರ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ BJPಯ ಟಿಕೆಟ್ ಯಾರಿಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತೇಳಿ ಅಲ್ಲಿನ ಕಾರ್ಯಕರ್ತರು ಅಥವಾ ಅಲ್ಲಿನ BJPಯೇತರರು
ನೋಡ್ತಾ ಇದ್ದಾರೆ, ಕುತೂಹಲ ಇದೆ ಎನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ BJPಯ ಜಿಲ್ಲಾಧ್ಯಕ್ಷರ ಒಂದು ಕ್ಷೇತ್ರ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅನೇಕ ಘಟಾನುಘಟಿಗಳು ಸ್ಪರ್ಧಿಸಿದಂಥ ಕ್ಷೇತ್ರ. ಬಂಟರಿಗ ಅಥವಾ ಒಕ್ಕಲಿಗರಿಗೆ ಅಂದರೆ ಗೌಡಾಸ್ ಯಾರಿಗೆ ಕೊಡ್ತಾರೆ ಅನ್ನೋದ್ರ ನಡುವೆ ಅದು ಯಾರಿಗೂ ಬೇಡ, ಮೂರನೇವರಿಗೆ ಕೊಟ್ಟು ಗೆಲ್ಲಿಸುವಂಥ ಪ್ರಯತ್ನವನ್ನು ಒಂದು ವೇಳೆ BJPಯ ನಾಯಕರು ಮಾಡ್ತಾರಾ ಎನ್ನುವುದು ಬಹುಶಃ ನಾಳೆ ಅದು ಬಹಳ ಪ್ರಮುಖವಾಗಿರುವಂಥ ಒಂದು ಮೀಟಿಂಗನ್ನು ಬೆಂಗಳೂರಿನಲ್ಲಿ ಕರೆಯಲಾಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಗಳಿಗೆಯಲ್ಲಿ ನಿಮ್ಮ ಅಭಿಪ್ರಾಯ ಕೂಡ ಕೇಳ್ತಾ ಇದ್ದೇವೆ ನಾವು. ಪುತ್ತೂರಿನಲ್ಲಿ ಯಾರಿಗೆ ನಿಮ್ಮ ಪ್ರಕಾರ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಸಿಗಬಹುದು ಅಂತೇಳಿ ಜಗದೀಶ್ ಬಂಡಾರಿ. ಹಾಗಾದರೆ ಮೂರನೆಯ ಅಂದರೆ ಬಂಟರು ಮತ್ತು ಗೌಡಾಸ್ ಬಿಟ್ಟು ಮೂರನೇಲಿ ಕೂಡ ಇದ್ದಾರಂತ ಅನಿಸ್ತಾ ಉಂಟು ನಿಮಗೆ? ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಇದ್ದಾರಂತ ಅನಿಸ್ತಾ ಉಂಟು? ಬಂಟ ಮತ್ತು ಬನ್ಸ್ ಮತ್ತು ಒಕ್ಕಲಿಗ ಬಿಟ್ಟು ಬೇರೆ ಕ್ಯಾಂಡಿಡೇಟ್ ಅನ್ನು ನಾನು ಕಂಡಿದ್ದೇನೆ. ಕಂಡಿದ್ದೇನೆ. ಅವರ ಹೆಸರನ್ನು ನೇರವಾಗಿ ನಿಮ್ಮಲ್ಲಿ ಉಲ್ಲೇಖವನ್ನು ಮಾಡ್ತೇನೆ. ನಮ್ಮ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ. ಲಾಸ್ಟ್ ಟೈಮ್ ಯುವ ಮೋರ್ಚಾದ ಯಾಕೆ ಅಂತ ನಾನು ಹಂತ ಹಂತವಾಗಿ ಅವರ ಬಗ್ಗೆ ನಾನು ಮೇಲೆ ವಿಶ್ಲೇಷಣೆಯನ್ನು ಮಾಡ್ತೇನೆ. ಕಿಶೋರ್ ಕುಮಾರ್ ನಾನು ಭಾರಿ ಬಾಲ್ಯದಲ್ಲಿ ಮತ್ತು ಭಾರಿ ಹತ್ತಿರದಿಂದ ಕಂಡಂತ ವ್ಯಕ್ತಿ ನಾನು. ಕಿಶೋರ್ ಕುಮಾರ್ಗೆ ಸೀಟ್ ಭಾರತೀಯ ಜನತಾ ಪಕ್ಷದ MLA ಅಭ್ಯರ್ಥಿಗೆ ಒಬ್ಬ ಯೋಗ್ಯ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಭಾರಿ ಸಂತೋಷವನ್ನು ಪಡ್ತೇನೆ. ಯಾಕೆ ಯೋಗ್ಯ ವ್ಯಕ್ತಿ ಅಂತ ಹೇಳಿದರೆ ಅವರು ತುಂಬ ಹಿನ್ನೆಲೆ ಇರುವಂಥದ್ದು. ಅವರ ತಂದೆ ದಿವಂಗತ ರಾಮಣ್ಣ ಭಂಡಾರಿ ಬೊಟ್ಟಿಯಾಡಿದ್ದಾರೆ. ಅವರು ಪೂರ ಸಂಘಕ್ಕೋಸ್ಕರ ಭಾರಿ ವರ್ಷದ ಇತಿಹಾಸ ಇದೆ ಅವರು. ಇವತ್ತಿದ್ದಲ್ಲ, ಭಾರಿ ವರ್ಷದ ಬೇರೆ ಬೇರೆ ಗ್ರಾಮಕ್ಕೆ ಹೋಗಿ ಸಂಘವನ್ನು ಕಟ್ಟಿ ಬೆಳೆಸಿದಂತಹ ವ್ಯಕ್ತಿ. RSS ಅನ್ನು ಅವರು ಚಡ್ಡಿ ರಾಮಣ್ಣ ಅಂತೇಳಿ ಕರೆಯೋದು. ಕಿಶೋರ ಪಪ್ಪನನ್ನು ಚಡ್ಡಿ ರಾಮಣ್ಣ ಅಂತ ಕರೆಯೋದು. ಯಾಕಂದರೆ ಸಂಘದ ವಸ್ತ್ರ ಚಡ್ಡಿ ಗೊತ್ತಿದೆ, ಸಾಮಾನ್ಯವಾಗಿ ಗೊತ್ತಿದೆ. ಅದಕ್ಕೋಸ್ಕರ ಚಡ್ಡಿ ರಾಮಣ್ಣ ಅಂತೇಳಿ ಅವರನ್ನು ಕರೆಯೋದು. ಅದಕ್ಕೋಸ್ಕರ ಮಗ ಕೂಡ RSS ಅಲ್ಲಿ ಪಳಗಿದಂಥ ವ್ಯಕ್ತಿ. RSS ಅಲ್ಲಿ ಪ್ರಾಥಮಿಕ ಶಿಕ್ಷಾ ವರ್ಗ ಅಂತ ಹೇಳಿದೆ, ITC ಅಂತ, ಮತ್ತೆ ನೆಕ್ಸ್ಟ್ ಬರುವಂಥದ್ದು OTC ಅಂತ ಹೇಳಿದೆ. ಅವರು ಅದನ್ನೆಲ್ಲ ಒಂದು ಶಿಕ್ಷಣ ಸಂಘದ ಶಿಕ್ಷಣವನ್ನು ಮುಗಿಸಿದಂಥ ವ್ಯಕ್ತಿ. ಅವನ ವಿದ್ಯಾರ್ಥಿ ಜೀವನದಲ್ಲಿ ಸ್ವಾಮಿ ವಿವೇಕಾನಂದಲ್ಲೇ ಫೈನಲ್ ಇಯರ್ ಮಾಡಿದವ. ಅಲ್ಲಿ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ತುಂಬ ಕೆಲಸವನ್ನು ಮಾಡಿದ್ದಾನೆ. ಉತ್ತಮ ಸಂಘಟನೆಯನ್ನು ಕೂಡ ಅವನು ಮಾಡಿದ್ದಾನೆ. ಆದಷ್ಟು ಜನರನ್ನು ನಮ್ಮ ವಿದ್ಯಾರ್ಥಿ ಪರಿಷತ್ತಿಗೆ ಸೇರಿಸಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಹೋರಾಟವನ್ನು ಮಾಡಿ ಆ ಸಮಸ್ಯೆಗೆ ಸ್ಪಂದಿಸಿ ಅದರಲ್ಲಿ ಸಫಲತೆಯನ್ನು ಕೂಡ ಕಂಡಿದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇರ್ತದೆ. ಫೀಸ್ ಇದ್ದಿರ್ಬೋದು, ಬಸ್ ಫೀಸ್ ಇದ್ದಿರ್ಬೋದು, ಬೇರೆ ಬೇರೆಗಳಿಗೆ ಹೋರಾಟವನ್ನು ಮಾಡಿ ನಾನು ಅವರ ಜೈಲಿಗೆ ಹೋಗಿದ್ದಂತೂ ಕೂಡ ನಾನು ಕಂಡಿದ್ದೇನೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳ ಏನು ಸಮಸ್ಯೆ ಇದೆ ಅದಕ್ಕೆ ಹೋರಾಟವನ್ನು ಮಾಡಿ ಸಫಲತೆಯನ್ನು ಕಂಡುಕೊಂಡಂಥ ವ್ಯಕ್ತಿ. ಅದು ಒಂದು. ನಂತರ ಹಂತವಾಗಿ ಬೆಳೆದು ಮಂಗಳೂರು ವಿಭಾಗದ ಬಜರಂಗ ದಳದ ಪೂರ್ವವಾದಿ ಕಾರ್ಯಕರ್ತನಾಗಿ ದುಡಿದಂಥ ಒಂದು ಅನುಭವ. ಅದರಿಂದ ಸ್ವಲ್ಪ ಹಿಂದೆ ಬಂದು ಯುವ ಮೋರ್ಚಾದ ಜಿಲ್ಲಾ ಪಕ್ಷ ಅವರನ್ನು ಗುರುತಿಸಿ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರನ್ನಾಗಿ ಮಾಡಿದವರು. ಅವನ ಒಂದು ವಾಕ್ಚಾತುರ್ಯ ಮತ್ತು ಲೀಡರ್ಶಿಪ್ ನಾಯಕತ್ವದ ಗುಣವನ್ನು ನೀಡಿ ಪಕ್ಷ ಅವನನ್ನು ಪುನಃ ರಾಜ್ಯ ಮಟ್ಟಕ್ಕೆ ಕರೆಸಿಕೊಂಡು ಹೋಯಿತು. ರಾಜ್ಯ BJP ಯುವ ಮೋರ್ಚಾದ ಉಪಾಧ್ಯಕ್ಷನಾಗಿ ಕೂಡ ದುಡ್ದಂಥದ್ದು. ಭಾರತದ ತುಂಬ ವರ್ಷ ದುಡ್ಡದು ಅದೆಲ್ಲ ಪಕ್ಷದ ಹಿರಿಯರಿಗೆ ಗೊತ್ತಿದೆ. RSS ಇರುವಂಥ ಎಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಅವ ಸಮಾಜಕ್ಕೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಹೇಳುವಂಥ ಧೋರಣೆ ಅಡಿಯಲ್ಲಿ ಬೆಳೆದಂಥ ವ್ಯಕ್ತಿ ಯಾರು? ಕಿಶೋರ್ ಕುಮಾರ್. ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ಯೋಗ್ಯವಾದ ವ್ಯಕ್ತಿ. ಮತ್ತು ಪುತ್ತೂರಿಗೆ ಎಲ್ಲ ಯುವಕರಿಗೆ, ಎಲ್ಲ ಜನಾಂಗದ ವ್ಯಕ್ತಿ, ಅದರಲ್ಲಿ ಗೌಡಸ್ ಎಲ್ಲ ಜನಾಂಗದ ವ್ಯಕ್ತಿಗಳಿಗೆ ಅವ ಗೌರವ ಕೊಡುವಂಥ ವ್ಯಕ್ತಿ. ಭಾರಿ ಒಂದು ಕಾರ್ಯಕರ್ತರಲ್ಲಿ ಮತ್ತು ಎಲ್ಲ ಜನರಲ್ಲಿ ಭಾವನಾತ್ಮಕವಾದ ಒಂದು ಸಂಬಂಧವನ್ನು ಇಟ್ಕೊಂಡಂಥ ವ್ಯಕ್ತಿ. ಹೈಯೆಸ್ಟ್ ನಮ್ಮ ಪುತ್ತೂರಿನಲ್ಲಿ ಕಿಶೋರ್ ಕುಮಾರ್ ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ಹಿರಿಯರು ಗುರುತಿಸಿ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಆದರೆ ನಾವು ಮನಪೂರ್ವಕವಾಗಿ ದುಡಿತೇನೆ ಅಂತ ಹೇಳುವಂಥದ್ದು ತುಂಬ ಜನ ಹೇಳ್ತಾ ಇದ್ದಾರೆ. ಅದು ನಮಗೆ ಭಾರಿ ನಮ್ಮೊಂದು ಸಮಾಜದ ನಮ್ಮೊಂದು ಆತ್ಮೀಯ ಇಂಥ ಒಂದು ವ್ಯಕ್ತಿಗೆ ಈ ರೀತಿಯ ಜನಪ್ರಿಯತೆ ಪುತ್ತೂರಲ್ಲಿದೆ. ಇದು ನಾನು ಕಂಡಂಥದ್ದು ಮತ್ತೆ ನಾನು ನೋಡಿದಂಥ. ಆ ಬಗ್ಗೆ ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ. ನಮಸ್ತೆ, ಹೇಳಿ. ಮಾತಾಡಿ ಸರ್, ಹೇಳಿ. ತಮ್ಮ ಪುತ್ತೂರಿನವರ ನೀವು? ಪುತ್ತೂರಿನಿಂದ ಪುತ್ತೂರಿನಲ್ಲಿ ಗಂಗಾಧರ ಸುವರ್ಣ ಅಂತ. ಹೇಳಿ ಗಂಗಾಧರ ಸುವರ್ಣ ಅವರೇ, ಮಾತಾಡಿ. ಇವಾಗ ಪುತ್ತೂರಿನಲ್ಲಿ ಬ್ರಾಹ್ಮಣ್ಸ್ ರಾಮಭಟ್ರಿಗೆ ಕೊಟ್ಟಿದ್ದಾರೆ. ಹಲೋ, ರಾಮಭಟ್ರಿ. ಸರಿ, ಕೇಳಿಸ್ತಾ ಉಂಟು. ಹೌದು, ಪುತ್ತೂರಿನಲ್ಲಿ ರಾಮಭಟ್ರಿಗೆ ಕೊಟ್ಟಿದ್ದಾರೆ. ಹೌದು. ಮತ್ತೆ ಬನ್ಸಿಗೆ ಕೊಟ್ಟಿದ್ದಾರೆ. ಹೌದು. ಗೌಡಸ್ ಕೊಟ್ಟಿದ್ದಾರೆ. ಹೌದು. ಈಗ ಪುತ್ತೂರಿನಲ್ಲಿ ಬಿಲ್ಲವಾಸ್ ಮೆಜಾರಿಟಿ ಕೂಡ ಉಂಟು. ಹೌದು. ಅವರ ಒಂದು ಬಗ್ಗೆ ಯಾರು ಕೂಡ ಮತ್ತೆ ಕೊಟ್ಟ ಸ್ಥಿತಿಯಲ್ಲಿ ಕೂಡ ಇಲ್ಲ. ಹೌದು. ಮಾಡ್ತಾರೆ. ಎಲ್ಲಿ
ಸಾಫ್ಟ್ ಜನಗಳು ಅವರು ಹೋರಾಟ ಮಾಡುವ ಒಂದು ಸ್ಥಿತಿಯಲ್ಲಿ ಇಲ್ಲ, ನಾವು ಹೋರಾಟ ಮಾಡುವುದು ಕೂಡ ಇಲ್ಲ. ಆದ್ರೆ ಅವರನ್ನು ಸ್ವಲ್ಪ ಗುರುತಿಸಬೇಕು ಅಂತ ನಾನು ನಮ್ಮ ಟಿವಿಯ ಮುಖಾಂತರ ಹೇಳ್ತಾ ಇದ್ದೇನೆ. ಓಕೆ ಓಕೆ ಓಕೆ, ಸರಿ ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಧರ್ಮೇಂದ್ರ ಅವರು. ಹಾಗಾದ್ರೆ ನಿಮ್ಮ ಪ್ರಕಾರ ಎರಡು ಪ್ರಮುಖ ಕಮ್ಯುನಿಟಿಯನ್ನು ಬಿಟ್ಟು ಮೂರನೇವರಿಗೆ ಕೊಟ್ಟರೆ ಗೆಲ್ಲುವ ಚಾನ್ಸ್ ಇದೆ ಅಂತ ನಿಮಗೂ ಅನಿಸ್ತಾ ಇದೆ? ಖಂಡಿತವಾಗಿಯೂ. ಒಂದು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈಗ ಕಾಂಗ್ರೆಸ್ ಇರ್ಬೋದು ಅಥವಾ BJP ಇರ್ಬೋದು ಅಥವಾ ಇನ್ನೊಂದು JDS ಯಾವುದೇ ಪಕ್ಷಗಳಿರ್ಬೋದು, ಜಾತಿಯ ವಿಚಾರ ಬಂದಾಗ ಸ್ವಲ್ಪ ನಮ್ಮ ಜಾತಿಯವರು ಅನ್ನೋಂಥ ಒಂದು ಸಾಫ್ಟ್ ಕಾರ್ನರ್ ಅನ್ನೋಂಥದ್ದು ಬರುವಂಥದ್ದು ಸಹಜವಾಗಿ. ಆಗ ಏನಾಗ್ತದೆ, ಎರಡು ಜಾತಿ ಬೇರೆ ಬೇರೆ ಅಲ್ಲಿ ಹೋರಾಟ ಮಾಡುವಾಗ, ಈಗ ನನಗೆ ಸಿಗಬೇಕು ಅನ್ನೋಂತಾಗ ಮೂರನೇ ವ್ಯಕ್ತಿಗೆ ಬಂದರೆ, ಮೂರನೇ ಜಾತಿಯದ್ದು ವ್ಯಕ್ತಿಗೆ ಒಂದು ಅವಕಾಶ ಕೊಟ್ಟರೆ ಅಲ್ಲಿ ಆ ಒಂದು ಆಂತರಿಕವಾದಂತಹ ಒಂದು ತೊಂದರೆ ಇರುವುದಿಲ್ಲ ಅಂತ ಒಂದು ನನ್ನ ಅನಿಸಿಕೆ. ಮತ್ತೆ ಅದೇ ಸೂಕ್ತವಾದಂತಹ ಒಂದು ನಿರ್ಧಾರ ಕೂಡ ಮಾಡಬಹುದು ಅಥವಾ ಸೂಕ್ತವಾದ ನಿರ್ಧಾರ ಅಂತ ಅನಿಸ್ತದೆ. ಪ್ಲಸ್ ಆ ಕರೆ ಮಾಡಿದ್ರೆ ಕೂಡ ಹೇಳಿದ್ರು, ರಾಮ್ ಭಟ್ರಿ ಕೊಟ್ಟಿದ್ದಾರೆ ಬ್ರಾಹ್ಮಿನ್ಸ್, ಹಾಗೆ ಬಂಟ್ರಿ ಕೊಟ್ಟಿದ್ದಾರೆ, ಒಕ್ಕಲಿಗಸ್ ಕೊಟ್ಟಿದ್ದಾರೆ, ಈ ಬಾರಿ ಒಂದು ಬೇರೆಯವ್ರಿಗೆ ಕೊಡಬಹುದು ಅಂತೇಳಿ. ಎಸ್, ಬೇರೆಯವರು ಅಂತ ಹೇಳಿದ್ರೆ ಸವಿತಾ ಸಮಾಜದಲ್ಲಿ ಕೊಟ್ಟರೆ ಯಾರಿಗಾದ್ರೂ ಚಾನ್ಸ್ ಉಂಟಾ? ಒಂದು ಕರೆ ಸ್ವೀಕರಿಸಿದ್ರೆ ನಾನು ಆ ಬಗ್ಗೆ ನೇರವಾಗಿ ಬರ್ತೇನೆ. ನಮಸ್ಕಾರ. ಹಲೋ ಹಲೋ, ನಮಸ್ತೆ, ಹೇಳಿ, ಮಾತನಾಡಿ. ನಮಸ್ತೆ, ನಾನು ಆದಿತ್ಯ ಮಾತಾಡ್ತಾ ಇದ್ದೇನೆ ಪುತ್ತೂರಿಂದ. ಹೇಳಿ ಆದಿತ್ಯ ಅವರೇ, ಮಾತಾಡಿ. ಸದ್ಯಕ್ಕೆ ಈಗ ಪುತ್ತೂರಲ್ಲಿ ಏನು ಟ್ರೇಡಿಂಗ್ ನಡೀತಾ ಇದೆ, ಬಿಜೆಪಿಯಲ್ಲಿ 3-4 ಜನ 5 ಜನ ಎಲ್ಲ ಬರ್ತಾ ಇದ್ದಾರೆ ಅಭ್ಯರ್ಥಿಗಳು ಅಂತೇಳಿ ರೇಸಲ್ಲಿ. ಹೌದು ಹೌದು ಹೌದು. ಪುತ್ತೂರು ಒಂದು ಏನಾಗಿದೆ ಅಂತ ಹೇಳಿದ್ರೆ ಹಿಂದೂ ಒಂದು ಭದ್ರಕೋಟೆ ಆಗಿದೆ. ಪುತ್ತೂರಲ್ಲಿ ಒಂದು ಈ ಸರ್ತಿ ಹಿಂದುತ್ವವಾದಿ ಒಬ್ರು ಬಂದ್ರು ಅಂತ ಹೇಳಿದ್ರೆ ಎಲ್ಲ ಒಂದು ಗೋಹತ್ಯೆಯಿಂದ ಹಿಡ್ಕೊಂಡು ಎಲ್ಲಾ ಮ್ಯಾಟರ್ಗೂ ಪುತ್ತೂರು ಬಿಜೆಪಿ ಒಂದು ಭದ್ರಕೋಟೆ, ಅಲ್ಲದೆ ಹಿಂದೂಗಳಿಗೂ ಒಂದು ನೆಮ್ಮದಿ ಕೇಂದ್ರ ಆಗ್ತದೆ. ಹೌದು ಹೌದು. ಅಲ್ಲದೆ ಈಗ ಹೇಗೆ ಅಂತ ಹೇಳಿದ್ರೆ ಒಂದು ಪುತ್ತೂರಲ್ಲಿ ಈಗ ಜಾತಿ ವಿಚಾರವಾಗಿ ಹಿಡ್ಕೊಂಡು ಹೋದ್ರೆ ಈಗ ಗೌಡ್ರು, ಆಮೇಲೆ ಬಂಟ್ರು, ಆಮೇಲೆ ಬೇರೆ ಪೂಜಾರಿ, ಬಿಲ್ಲವ, ಈ ರೀತಿ ಬ್ರಾಹ್ಮಿನ್, ಈ ರೀತಿ ಹಿಡ್ಕೊಂಡು ಹೋದ್ರೆ ಪುತ್ತೂರಲ್ಲಿ ಬಿಜೆಪಿಗೆ ವಿನ್ ಆಗೋದು ತುಂಬಾ ಕಷ್ಟ. ಏನಿದೆ ಹಿಂದುತ್ವದ ಅಜೆಂಡಾ ಹಿಡ್ಕೊಂಡು ಹೋದ್ರೆ ಅದೇ ಬೆಸ್ಟ್ ಆಗ್ತದೆ. ಅದ್ರ ಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಪುತ್ತೂರಿಗೆ ಈಗ ಬಿಜೆಪಿ ಆಲ್ ಓವರ್ ಕರ್ನಾಟಕದಲ್ಲಿ ಬಿಜೆಪಿ ಸ್ವಲ್ಪ ಯುವಕರನ್ನು ಅಲ್ಲದೆ ಒಂದು ಯಾವುದೇ ಭ್ರಷ್ಟಾಚಾರದ ಹಿನ್ನೆಲೆ ಅಥವಾ ಯಾವುದೇ ಒಂದು ಕ್ರಿಮಿನಲ್ ಹಿನ್ನೆಲೆ ಇಲ್ಲದಿರೋರನ್ನು ಹಾಕಿದ್ರೆ ಅದಕ್ಕೆ ಇನ್ನೂ ಉತ್ತಮ ಆಗ್ತದೆ. ಈ ಲೆಕ್ಕದಲ್ಲಿ ನೋಡಿದ್ರೆ ನಮ್ಮ ಕಿಶೋರ್ ಕುಮಾರ್ ಅವರು ಇದ್ದಾರೆ ಸದ್ಯಕ್ಕೆ, ಒಬ್ರು ಯುವ ಮೋರ್ಚಾದಲ್ಲಿ ಇದ್ರು, ಅವರು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾದಲ್ಲಿ ಇದ್ರು, ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿದ್ರು, RSS ಬಜರಂಗ ದಳ ಇದ್ರ ಹಿನ್ನೆಲೆಯಲ್ಲಿ ಕೂಡ ಬಂದಿದ್ದಾರೆ ಅವರು. ಅವರು ಒಂದು ಉತ್ತಮ ಅಭ್ಯರ್ಥಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನಿಮ್ಮ ಪ್ರಕಾರ ಆಗಿದ್ರೆ ಜಾತಿಯನ್ನು ನೋಡ್ಲೇಬಾರ್ದು ಅಂತ ಹೇಳ್ತೀರಿ? ಹೌದು, ಪುತ್ತೂರಲ್ಲಿ ಜಾತಿಯನ್ನು ನೋಡ್ಲೇಬಾರ್ದು. ಯಾಕಂದ್ರೆ ಈಗ ನೀವು ನಾನು ಗೌಡ ಅಥವಾ ನಾನು ಬಿಲ್ಲವ, ನಾನು ಬಂಟ ಅಥವಾ ನಾನು ಬ್ರಾಹ್ಮಣ ಅಥವಾ ನಾನು ಇನ್ಯಾವುದೋ ಜಾತಿಯವನು ಅಂತ ಹೇಳಿಕೊಂಡು ಹೋದ್ರೆ ಜಾತಿಯಿಂದ ಜಾತಿಗೆ ಡಿವೈಡ್ ಆಗ್ತದೆ. ಯಾಕಂತಂದ್ರೆ ಫ್ರಂಟ್ ಅಲ್ಲಿ ಇರುವಂತವರು ಶಕುಂತಳಾ ಶೆಟ್ಟಿ ಅವರು. ಶಕುಂತಳಾ ಶೆಟ್ಟಿ ಅವರು ಬಿಜೆಪಿಯಲ್ಲಿ ಇದ್ದು ವಿನ್ ಆದವರು, ಪ್ಲಸ್ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ವಿನ್ ಆದವರು. ಆದ ಕಾರಣ ಶಕುಂತಳಾ ಶೆಟ್ಟಿ ಅವರ ಮುಂದೆ ನಿಲ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಮತ್ತು ಹಿಂದುತ್ವ ಇದೆರಡನ್ನು ಹಿಡಿದುಕೊಂಡೇ ಹೋಗ್ಬೇಕು. ಅದು ಬಿಟ್ಟು ಇಂಥ ಜಾತಿಯವರನ್ನು ನಾವು ನಿಲ್ಲಿಸ್ತೇವೆ, ಇಂಥ ಜಾತಿಯವರು ನಮ್ಮ ಜಾತಿಯವರಿಗೆ ನೀವು ವೋಟ್ ಹಾಕಿದ್ದೇಳಗೆ ಇನ್ನೊಂದು ಜಾತಿಯವರು ಅದರಲ್ಲಿ ನಾರಾಜ್ ಆಗ್ತಾರೆ, ಇನ್ನೊಂದು ಜಾತಿಯವರು ಅದರಿಂದ ಬೇಸರಗೊಳ್ತಾರೆ. ಸೊ ಸರ್, ನಾನ್ ಹೇಳೋದೇನು ಅಂತ ಹೇಳಿದ್ರೆ ನಾವು ಜಾತಿ 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 ಅಂತೇಳಿ ಹಿಡ್ಕೊಂಡು ಹೋಗುವ ಬದಲು ಸೀದಾ ಹಿಂದುತ್ವವಾದವನ್ನು ಹಿಡ್ಕೊಂಡೇ ಹೋಗುವ. ಹಿಂದುತ್ವವನ್ನು ಹಿಡ್ಕೊಂಡು ಹೋದಾಗ ಅದರಲ್ಲಿ ಖಂಡಿತವಾಗಿ ಬಿಜೆಪಿ ವಿನ್ ಆಗೇ ಆಗ್ತದೆ ಈ ಸರ್ತಿ. ಖಾಲಿ ಪುತ್ತೂರು ಕ್ಷೇತ್ರ ಅಂತೇಳಿ ಅಲ್ಲ, ಇಡೀ ದಕ್ಷಿಣ ಕನ್ನಡ ಏನು ವಿಧಾನಸಭಾ ಕ್ಷೇತ್ರಗಳಿದೆ, 8 ವಿಧಾನಸಭಾ ಕ್ಷೇತ್ರಗಳು, ಎಲ್ಲ ಕಡೆಯಲ್ಲೂ ಕೂಡ ಹಿಂದುತ್ವ ಒಂದು ಅಜೆಂಡಾವನ್ನು ಹಿಡ್ಕೊಂಡು ಹೋದ್ರೆ ಖಂಡಿತವಾಗಿ ಬಿಜೆಪಿ ಗೆಲ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಓಕೆ, ಸರಿ, ಧನ್ಯವಾದ ಆದಿತ್ಯ ಅವರೇ. ಓಕೆ, ಅದೇ ನಮ್ಮ ಜಗದೀಶ್ ಅವರೇ, ಸಣ್ಣ ಪುಟ್ಟ ಜಾತಿ ಕೊಟ್ಟರೆ ಕೂಡ ಚಾನ್ಸ್ ಇದೆ ಅಂತ ತಪ್ಪಿಲ್ಲ ಅದರಲ್ಲಿ ಬಹುಶಃ. ಹೌದು, ಆದಿತ್ಯ ಅವರು ಬಾರಿ ಆ ಬಗ್ಗೆ ಸ್ಪಷ್ಟವಾದ ಮಾತನ್ನು ಹೇಳಿದ್ದಾರೆ. ಹಿಂದುತ್ವದ ಒಲವಿರುವಂಥವರು, ಹಿಂದುತ್ವದ ಒಟ್ಟಿಗೆ ಒಂದು ಬೆರೆಯುವಂಥವರು, ಹಿಂದೂಗಳ ಯಾವುದೇ ಸಮಸ್ಯೆ, ಮಠ ಮಂದಿರಗಳಾಗಿರ್ಬೋದು, ಗೋಹತ್ಯೆ ಬಗ್ಗೆ ಹೇಳಿದ್ದಾರೆ. ಅದರ ವಿರುದ್ಧ ನಮ್ಮ ಅನ್ಯಾಯ ಆದಾಗ ಅದರೆತ್ತಿ ಧ್ವನಿ ಎತ್ತಿ ಅದನ್ನು ಖಂಡಿಸುವಂತ ವ್ಯಕ್ತಿ ಆಗ್ಬೇಕು ಅಂತ ಹೇಳುವಂತದ್ದು ಅದು ಸ್ಪಷ್ಟವಾದ ಮಾತು. ಆ ಎಲ್ಲಾ ಗುಣಗಳು, ಎಲ್ಲಾ ಒಂದು ವಿಚಾರಗಳು, ಅದಕ್ಕೆ ಒಂದು ಯೋಗ್ಯವಾದಂತ ಒಂದು ವ್ಯಕ್ತಿ, ಯಾವುದೋ 24 ಅವರ್ಸ್ ದುಡಿಯುವಂತ ವ್ಯಕ್ತಿ ಕಿಶೋರ್ ಕುಮಾರ್. ಹೋದ ವರ್ಷ 2011ನೇ ಇಸ್ವಿಯಲ್ಲಿ ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಲಿಕ್ಕೆ ಬಿಡಲಿಲ್ಲ. ಎಲ್ಲರಿಗೂ ಗೊತ್ತಿರುವಂಥದ್ದೆಲ್ಲ ಮಾಧ್ಯಮದ ಮುಖಾಂತರ, ಪತ್ರಿಕೆ ಮುಖಾಂತರ ನಾವು ನೋಡಿದ್ದೇವೆ ಅದನ್ನು. ಆದರೆ ಕಿಶೋರ್ ಮತ್ತು ಸಂಘ ಪರಿವಾರದ ಮುಖಾಂತರ ತಾಕತ್ತಿದ್ರೆ ಬನ್ನಿ ನಿಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅಂತ.
ಇವರು ಅದನ್ನು ಮೀರಿ ನಮಗೆ ತಾಕತ್ತಿದೆ, ನಮಗೆ ಬದ್ಧತೆ ತ್ರಿವರ್ಣ ಧ್ವಜ ಅಂದರೆ ನಮ್ಮದು ನಮ್ಮ ದೇಶದ್ದು ಅಂತೇಳಿ ಅಲ್ಲಿ ಕಾಶ್ಮೀರಕ್ಕೆ ಹೋಗಿ ತ್ರಿವರ್ಣದ ಇಡೀ ಅವರ ಇಡೀ ರಿಸ್ಕ್ ತಗೊಂಡು ಯಾವ ಬಲಿದಾನಕ್ಕೂ ಸಿದ್ಧ ಅಂತ ಹೇಳುವ ಒಂದು ದೇಹವನ್ನು ಸುನೀಲ್ ಕುಮಾರ್ ಒಟ್ಟಿಗೆ ಶಾಸಕ ನಮ್ಮ ಜನಪ್ರಿಯ ಶಾಸಕರು ಕಾರ್ಕಳದ್ದು ಅವರೊಟ್ಟಿಗೆ ಸೇರಿ ಕಾಶ್ಮೀರದಲ್ಲಿ ಗಣರಾಜ್ಯೋತ್ಸವ ದಿವಸ ತ್ರಿವರ್ಣ ಧ್ವಜವನ್ನು ಆರಿಸಿದ ಇತಿಹಾಸ ಕೂಡ ಕಿಶೋರಿಗಿದೆ. ಅದು ಸಾಮಾನ್ಯವಾಗಿ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಅಂತ ಒಂದು ಒಳ್ಳೆ ವಿಚಾರ ಇರುವಂತ ಒಂದು ವ್ಯಕ್ತಿ. ಅವರ ಅಂದ್ರೆ ಜಾತಿ ಅವರಿಗೆ ಒಂದು ಮೈನಸ್ ಅಂತ ನಿಮ್ಗೆ ಅನಿಸ್ತಾ ಉಂಟಾ? ಜಾತಿಯ ಬಗ್ಗೆ ಹೇಳೋದು ಮೈನಸ್ ಅಂತ ನಾನು ಹೇಳಲಿಕ್ಕೆ, ಜಾತಿ ಸ್ವಲ್ಪ ಕಮ್ಮಿ, ಅವ್ರದ್ದು ಜಾತಿ ಮೆಜಾರಿಟಿ ಸ್ವಲ್ಪ ಕಮ್ಮಿ ಇದೆ. ನಾವು ಆವಾಗಲೇ ಅದರ ಬಗ್ಗೆ ನಾವು ಸ್ಪಷ್ಟವಾಗಿ ಕೇಳಿದ್ದೆ, ಅನಿಲ್ ಕುಮಾರ್ ಬಗ್ಗೆ ಹೇಳಿದೆ. ಅವಾಗ ಒಂದು ಕರೆಯನ್ನ ಮಾಡಿದ್ರು ಇವರು, ಗಂಗಾಧರ ಸುವರ್ಣ ಅವರು ಕರೆಯನ್ನ ಮಾಡಿದ್ರು. ಎಲ್ಲಾ ಜಾತಿ ರಾಮಭಟ್ರು ಕೊಟ್ಟಿದ್ದು ಇಲ್ಲಿ ಎಲ್ಲರಿಗೂ ನಮಗೆ ಬಿಲ್ಲವಾಸಿಗೆ ಕೊಡ್ಲಿಲ್ಲ ಅಂತೆ. ಆದ್ರೆ ಬಿಲ್ಲವಾಸಿ 15,000 ಮತದಾರರಿದ್ದಾರೆ, 15,000 ಮತದಾರರಿದ್ದಾರೆ. ಆದ್ರೆ ನಮ್ಮ ಜಾತಿಯನ್ನ ಮೀರಿ ನಿಲ್ಬೇಕು ಅಂತ ಹಾಗೆ ಕೂಡ ಫಸ್ಟ್ ನಾನು ಸುರಿಗೆ ಹೇಳಿದ್ದೆ, ಜಾತಿಯನ್ನ ಮೀರಿ ನಿಲ್ಬೇಕು ನಾವು ಅಂತ, ಒಂದು ಮಾದರಿ ಆಗ್ಬೇಕು. ಧರ್ಮೇಂದ್ರ, ಹಾಗಾದ್ರೆ ಹಿಂದುತ್ವ ಕೂಡ ಒಂದು ಬಹಳ ದೊಡ್ಡ ಏಜೆಂಡಾ ಅಂತ ಅನಿಸ್ತಾ ಉಂಟು? ಖಂಡಿತವಾಗಿ ನಮ್ಮ ಪುತ್ತೂರು ಕ್ಷೇತ್ರಕ್ಕೆ ಒಂದು ಪುತ್ತೂರು ಕ್ಷೇತ್ರ ಅಂತ ಅಲ್ಲ, ಇಡೀ ಭಾರತಕ್ಕೆ ಸಂಬಂಧಿಸಿದ ಹಾಗೆ ಇದು ಹಿಂದುತ್ವ ಅನ್ನುವಂಥದ್ದು ಈಗ ಒಂದು ದೊಡ್ಡ ವಿಷಯವೇ. ಒಂದು ಈ ಚುನಾವಣೆಯಲ್ಲಿ ಬರುವಂಥ ಒಂದು ಬಹುದೊಡ್ಡ ವಿಷಯ. ಅದರಲ್ಲೂ ಕೂಡ ಪುತ್ತೂರಲ್ಲಿ ಹಿಂದುತ್ವದ ಈಗ ಒಂದು ಕಾರ್ಯಕರ್ತರ ಮೇಲೆ ಆಗುವಂಥ ದೌರ್ಜನ್ಯಗಳಿರ್ಬೋದು, ಇದೆಲ್ಲ ನಮಗೆ ಮುಖ್ಯವಾಗಿ ನಮ್ಮ ಒಂದು ಇದು ಹಿಂದುತ್ವ ಅನ್ನೋಂಥದ್ದು ಬರ್ತದೆ. ಆಮೇಲೆ ಗೋಹತ್ಯೆ ಇರ್ಬೋದು, ಇಂಥ ವಿಚಾರಗಳನ್ನು ಇಟ್ಕೊಂಡು ಒಂದು ಸಮರ್ಥವಾಗಿ ಅದನ್ನು ಹೋರಾಟ ಮಾಡುವಂಥದ್ದಕ್ಕೆ ಒಬ್ಬ ಯುವ ನಾಯಕನ ಅಗತ್ಯತೆ ಇದೆ. ಒಬ್ಬ ಯುವ ಶಾಸಕನಾದರೆ ಇದನ್ನೆಲ್ಲ ಹೋರಾಟ ಮಾಡಿ ಇದು ಮಾಡುವಂಥದ್ದು ಸಾಧ್ಯ ಅಂತ ನಮ್ಮ ಒಂದು. ಆ ಬಗ್ಗೆ ಚರ್ಚೆ ಮಾಡ್ತೀನಿ, ಅಭಿಪ್ರಾಯವನ್ನು ಕೂಡ ಸ್ವೀಕರಿಸ್ತೀವಿ. ಯಾಕಂತ ಹೇಳಿದ್ರೆ ಶಕುಂತಲಾ ಶೆಟ್ಟಿ ಅವರು ಅವರನ್ನು ಸುಲಭವಾಗಿ ಮಣಿಸ್ಲಿಕ್ಕೆ ಅಂತೂ ಅಷ್ಟು ಸಾಧ್ಯ ಅಂತ ಅನಿಸ್ತಾ ಇಲ್ಲ. ಅವರಿಗೆ ಕಠಿಣ ಸ್ಪರ್ಧೆ ಕೊಡುವಂಥ ಒಬ್ಬರು ನಾಯಕ ಬೇಕು. ಯಾಕಂತ ಹೇಳಿದ್ರೆ ಅವರು ಕಳೆದ ಬಾರಿ BJPಯಿಂದ ಗೆದ್ದವರು, ಲೇಟೆಸ್ಟ್ ಅಂದರೆ ರೀಸೆಂಟಾಗಿ ಕಾಂಗ್ರೆಸ್ನಿಂದ ಗೆದ್ದವರು, ಮಧ್ಯದಲ್ಲಿ ಪಕ್ಷೇತರಾಗಿ ಕೂಡ ನಿಂತು ಸುಮಾರು 25,000 ಮತ ಪಡೆದುಕೊಂಡವರು. ಸೊ ಒಬ್ಬ ಪ್ರಬಲವಾಗಿರುವಂಥ ನಾಯಕನನ್ನು, ಯುವಕನನ್ನು, ಹಿಂದುತ್ವದ ಎಜೆಂಡಾ ಇರುವಂಥವನ್ನು ಹಾಕಿದರೆ ಒಂದಿಷ್ಟರ ಮಟ್ಟಿಗೆ ಚಾನ್ಸಸ್ ಗೆಲ್ಲಿಕ್ಕೆ ಜಾಸ್ತಿ ಅಂತ ಅಂದುಕೊಳ್ತಾ ಇದ್ದಾರೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸ್ವೀಕರಿಸ್ತೇವೆ ಜನಧ್ವನಿಯಲ್ಲಿ ಕೊನೆಯ 10 ನಿಮಿಷಗಳ ಅವಧಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರೆಡೆ ಯುನಿಟಿ ಹಾಸ್ಪಿಟಲ್, ಫಳ್ನೀರ್ ರೋಡ್, ಮ್ಯಾಂಗ್ಳೂರ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ಹಿಂದುತ್ವ, ಯುವಕರಾಗಿರುವುದು ಮತ್ತು ಜಾತಿ ರಾಜಕೀಯ, RSSನ ಕೃಪಾಶೀರ್ವಾದ ಮತ್ತು ಪಕ್ಷಕ್ಕಾಗಿ ಮತ್ತು ಸಂಘಟನೆಗಾಗಿ ದುಡಿದಂಥ ಅನುಭವ, ಸೊ ಇದೆಲ್ಲವೂ ಮೇಳೈಸಿದರೆ ಬಹುಶಃ ಟಿಕೆಟ್ ಸಿಗಲಿಕ್ಕೆ ಮತ್ತು ಗೆಲ್ಲಲಿಕ್ಕೆ ಸುಲಭ ಆಗತ್ತೆ ಎನ್ನುವಂಥ ಒಂದು ಅಂದಾಜು ಎಲ್ಲರಿಗೂ ಇದ್ದೇ ಇದೆ. ಹಾಗಿರುವಾಗ ಪುತ್ತೂರಿನಲ್ಲಿ ಅದೆಲ್ಲವೂ ಇರುವಂಥ ಅಭ್ಯರ್ಥಿಗೆ ಸಿಗುವಂಥ ಚಾನ್ಸಸ್ ಇದೆಯಾ? ನಾವು ಆ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ. ಜಗದೀಶ್ ಅವರೇ, ಕಳೆದ ಬಾರಿ ಕೂಡ ಬಹುಶಃ ಕಡಿಮೆ ಮಾರ್ಜಿನಲ್ಲಿ ಸೋತದ್ದು, 4,500 ಅಂತ ಅನಿಸ್ತಾ ಇದೆ. ಸೊ ಈ ಬಾರಿ ಅಂಥ ಸ್ಪರ್ಧೆ ಉಂಟು ಅಥವಾ ಈ ಬಾರಿ ಡಿಫ್ರೆಂಟ್ ಆಗಿದೆ? 13-18 ಇವಾಗ ಈಗಿನ ವಾತಾವರಣ ನೋಡಿದಾಗ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಕಾಂಗ್ರೆಸ್ಗೆ ನೇರ ಸ್ಪರ್ಧೆ ಇರುವಂಥದ್ದು. ಹೋದ ವರ್ಷದ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಮತ್ತು BJPಗೆ ನೇರ ಸ್ಪರ್ಧೆ ಇತ್ತಾದ್ರೂ ಕೂಡ JDS ಇಂದ ಗೌಡ ಸಮುದಾಯಕ್ಕೆ ಸೇರಿದಂತ ಒಬ್ಬರು ದಿನೇಶ್ ಅಂತ ಹೇಳುವರು ಒಬ್ಬ JDS ನ ಅಭ್ಯರ್ಥಿ ಆಗಿದ್ರು. ಸಾಮಾನ್ಯ ಭಾರತೀಯ ಜನತಾ ಪಕ್ಷ ಹೋದ ವರ್ಷ ಸಂಜೀವನ್ನ, ಈಗಿನ ಗೌರವಾನ್ವಿತ ವ್ಯಕ್ತಿ ಅವರು, ಈಗಿನ ಜಿಲ್ಲಾ ಪಂಚಾಯತ್ ನಮ್ಮ ಜಿಲ್ಲಾ BJP ಅಧ್ಯಕ್ಷರಾಗಿದ್ದವರು, ಆಫೀಷಿಯಲ್ ಪಕ್ಷಕ್ಕೋಸ್ಕರ ತನ್ನ ಸರ್ವಸ್ವನ್ನ ತ್ಯಾಗ ಮಾಡಿದಂಥ ವ್ಯಕ್ತಿ, ಭಾರಿ ಸಮಯದಿಂದ ಪಕ್ಷದಲ್ಲಿ ನೋಡಿದ್ದೇವೆ. ಹೋದ ವರ್ಷ ಅವ್ರು ವಿನ್ ಆಗಲೇ ಬೇಕಿತ್ತು, ವಿನ್ ಆಗಬೇಕು ಅಂತ ಸಾಮಾನ್ಯವಾಗಿ ಎಲ್ಲದೂ ಇದು ಇತ್ತು. ಬೇಕಾದ ಕಾರ್ಯಕರ್ತರು ಸಂಜೆಯನ್ನು ವಿನ್ ಆಗಬೇಕು ಅಂತೇಳಿ ಅವರ ಎಷ್ಟು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿದ್ದಾರೆ BJP ಸಂಜೆಯನ್ನು ವಿನ್ ಆಗಬೇಕು ಅಂತೇಳಿ. ಅಲ್ಲಿ ಎಲ್ಲಿ ತೊಡಕಾಯಿತು ಅಂತ ಹೇಳಿದರೆ, ದಿನೇಶನ್ನ ಕೂಡ ಗೌಡ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ. ಅವರು ಸಾಮಾನ್ಯ 5,500 ಚಿಲ್ಲರೆ ಮತವನ್ನು ತಗೊಂಡು, ನಾವು ಏನು ಅನಿಸಿದ್ದೇವೆ ಅಂತ ಹೇಳಿದ್ರೆ ಅದೆಲ್ಲ BJPಗೆ ಬೀಳುವಂತ ಮತ ಅವರಿಗೆ ಹೋಗಿ ಭಾರತೀಯ ಜನತಾ ಪಕ್ಷ 4,000 ಚಿಲ್ಲರೆ ಓಟಿಗೆ ಸೋಲಿಕ್ಕೆ ಕಾರಣ ಅಂತೇಳಿ
ಸಾಮಾನ್ಯವಾಗಿ ನಾನು ಮತ್ತೆ ಸ್ವಲ್ಪ ಅನುಭವ ಇದ್ದವರ ಬಗ್ಗೆ ಇದರ ಬಗ್ಗೆ ಮಾತಾಡ್ತಿದ್ರು. ದಿನೇಶ್ ಇದ್ದ ಕಾರಣ ಹೋಸಲ ನಮಗೆ ವಿಜಯಕ್ಕೆ ಗೆಲುವಿಗೆ ಈ ಬಾರಿ ಅಂತ ತೊಂದರೆ ಇಲ್ಲ, ನೇರ ಸ್ಪರ್ಧೆ. ಈ ಸಲ 100ಕ್ಕೆ 100 ಅಂತ ವಾತಾವರಣ ಇಲ್ಲ. ಪುತ್ತೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂತ ವಾತಾವರಣ ಇಲ್ಲ. ಈ ವರ್ಷ ಇದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ನೇರ ಸ್ಪರ್ಧೆ. ಧರ್ಮೇಂದ್ರ ಅವರು, ಹಾಗಾದ್ರೆ ಯುವಕ ಎನ್ನುವಂತ ಒಂದು ಅರ್ಹತೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬಹುದು ಅಂತ ಅನಿಸ್ತಾ ಉಂಟು? ಯುವಕ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅಗತ್ಯ ಅಂತ ಹೇಳ್ತೇನೆ ನಾನು. ಯಾಕೆಂದರೆ ಈಗ ನಮ್ಮ ಶಕುಂತಲಾ ಶೆಟ್ಟಿ ಅವರು ಆಲ್ರೆಡಿ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿ ಅಂತ ಒಂದು ಕನ್ಫರ್ಮೇಷನ್, ಅಂದರೆ ಮೂಲಗಳು ಹೇಳ್ತಾ ಇದೆ ಅವರೇ ಆಗ್ತಾರೆ ಅನ್ನುವಂಥದ್ದು. ಅವರನ್ನು ಸಮರ್ಥವಾಗಿ ಎದುರಿಸುವಲ್ಲಿ ಒಂದು ಯುವ ನಾಯಕನ ಅಗತ್ಯತೆ ತುಂಬ ಕಂಡು ಬರ್ತಾ ಇದೆ. ಎಸ್, ಓಕೆ. ಜಗದೀಶ್ ಅವರು, ಹಾಗಾದ್ರೆ ರಿಸ್ಕ್ ತೆಗೆದುಕೊಳ್ತದೆ ಅಂತ ಅನಿಸ್ತಾ ಉಂಟಾ ಬಿಜೆಪಿ? ಚಿಕ್ಕ ಸಮುದಾಯಕ್ಕೆ ಕೊಟ್ಟು, ಈಗ ನೀವು ಹೇಳಿದ್ರಿ ಸವಿತಾ ಸಮಾಜಕ್ಕೆ ಕೂಡ ಕೊಡ್ಬೋದು ಮನಸ್ಸು ಮಾಡಿದ್ರೆ ಅಂತೇಳಿ. ಸೊ ಅಷ್ಟರ ಮಟ್ಟಿಗೆ ಕೆಲಸ ಆಗತ್ತೆ, ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಅನಿಸ್ತಾ ಉಂಟಾ, ಅಥವಾ ರಿಸ್ಕ್ ಎಲ್ಲೋ ಒಂದು? ಏನಿಲ್ಲ ಸರ್, ಏನು ಒಂದು ವೇಳೆ ನಾನು ನೇರವಾಗಿ ಹೇಳೋದಾದ್ರೆ ಕಿಶೋರ್ ಕುಮಾರ್ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರೆ ನಮಗೆ ಬಹಳ ಸಂತೋಷದ ವಿಚಾರ. ಒಂದೆರಡು ಘೋಷಣೆ ಮಾಡಿದರೆ ಯಾವುದೇ ಪಕ್ಷದಿಂದ ಅವನಿಗೆ ತೊಂದರೆ ಆಗಲಿ, ಯಾವುದೇ ಜನಾಂಗದಿಂದ ಅವನ ಬಗ್ಗೆ ಏನು ತೊಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಜನಾಂಗವನ್ನು ಪ್ರಥಮವಾಗಿ ಹೇಳಿದೆ ನಾನು, ಎಲ್ಲ ಜನಾಂಗವನ್ನು ಭಾರಿ ಪ್ರೀತಿಯಿಂದ ಭಾರಿ ಗೌರವದಿಂದ ನೋಡಿದಂಥ ವ್ಯಕ್ತಿಯವ. ಅದಕ್ಕೋಸ್ಕರ ಕಮ್ಯುನಿಟಿ ಕಮ್ಮಿ ಇರುವಂಥ ಕಿಶೋರ್ ಕುಮಾರ್ಗೆ ಒಂದು ವೇಳೆ ಸೀಟು ಕೊಟ್ಟರೆ ಪಕ್ಷ ಅದು ಅಂಥ ಸಮಸ್ಯೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹಾಗಿದ್ರೆ RSS ನಾಯಕರ ಒಲವು ಯಾರ ಕಡೆ ಇರ್ಬೋದು ಅಂತ ಇನ್ನೂ ಅದರ ಬಗ್ಗೆ ಏನು ನಮಗೆ ಮಾಹಿತಿ ಇಲ್ಲ. ಆದರೂ ಕೂಡ ಒಂದು ನಮ್ಮ ಇವರು ಹೇಳಿದಾಗೆ ಕಿಶೋರ್ ಕುಮಾರ್ ಪುತ್ತೂರು ಅವರ ಮೇಲೆ ಕೂಡ ಸಂಘದ ಹಿರಿಯರಿಗೆ ಒಂದು ಸಂಬಂಧ, ಒಂದು ಬಾಂಧವ್ಯ ಕೂಡ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಎಸ್, ಪ್ಲಸ್ ಯುವಕರು ಕೂಡ ಪುತ್ತೂರಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರಂತ ಉಮೇದ್ ಈ ಬಾರಿ ಕೂಡ ಖಂಡಿತವಾಗಿಯೂ ಇದೆ. 100ಕ್ಕೆ 100 ಕೂಡ ಇದೆ, 101% ಅಂತ ಹೇಳ್ಬೋದು. ಒಂದು ವೇಳೆ ಕಿಶೋರ್ ಕುಮಾರನ್ನ ಅಭ್ಯರ್ಥಿಯಾಗಿ ಪಕ್ಷ ಆಯ್ಕೆ ಮಾಡಿದರೆ ಯುವಕರು 100ಕ್ಕೆ 100 ಮನೆಯಿಂದ ಹೊರಗೆ ಬಂದು ಕೆಲಸ ಮಾಡ್ತಾರೆ. ತನ್ನ ಉದ್ಯೋಗ ಹೋಗುವಂಥ ಯುವಕರು ಕೂಡ ರಜೆಯನ್ನು ಮಾಡಿ ಕಿಶೋರ್ ಕುಮಾರ್ಗೋಸ್ಕರ ಕೆಲಸ ಮಾಡುವಂಥ ಯುವಕರ ತಂಡ ತುಂಬ ಇದೆ ಪುತ್ತೂರಲ್ಲಿ. ನಾನು ನೋಡಿದ್ದು ಮತ್ತು ಹೇಳಿದ್ದು, ಎಷ್ಟೋ ಜನ ನನಗೆ ಫೋನ್ ಕರೆಯನ್ನು ಮಾಡಿ ಹೇಳ್ತಾರೆ, ಅವರು ಸಂಘದ ಹಿನ್ನೆಲೆ ಇರುವಂಥ ಒಂದು ಕಿಶೋರ್ ಕುಮಾರ್, ಒಂದು ಸಂಘದ ವ್ಯಕ್ತಿಯೇ ನಮ್ಮ ಒಂದು ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳುವಂಥದ್ದು ನನಗೆ ಕೂಡ ತುಂಬ ಜನ ಕರೆಯನ್ನು ಮಾಡಿದ್ದಾರೆ. ನಾನು ಹೇಳಿದ್ದು ಪಕ್ಷದ RSSನ ಹಿರಿಯರ ಪೂರ್ಣ ಆಶೀರ್ವಾದ ಅವನ ಮೇಲಿದೆ. ಯಾಕೆ ಅಂತ ಹೇಳಿದ್ರೆ ಸಂಘ ಅವನನ್ನು ಗುರುತಿಸಿದೆ. ಅವನ ಒಂದು ಸಂಘದ ಹಿನ್ನೆಲೆ ಇರುವಂಥ ವ್ಯಕ್ತಿ, ಮತ್ತು ಸಂಘದ ಸಂಪರ್ಕ ಇರುವಂಥ ವ್ಯಕ್ತಿ, ಮತ್ತು ಸಂಘದ ಹಿರಿಯರನ್ನು ಭಾರಿ ಗೌರವದಿಂದ ನೋಡುವಂಥ ವ್ಯಕ್ತಿ. ಯಾವುದೇ ಸಂಘದ ಹಿರಿಯರು ಅವನಿಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ, ಕಠಿಣವಾದ ಜವಾಬ್ದಾರಿಯನ್ನು ಕೂಡ ಕೊಟ್ಟರೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸುವಂಥ ಶಕ್ತಿ ಕಿಶೋರ್ಗೆ ಇದೆ. ಅದು ಸಂಘದ ಹಿರಿಯರು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ. ಪ್ಲಸ್ ಸಂಸದರ ಒಲವು ಯಾರ ಕಡೆ ಇದೆ ಅಂತ ಏನಾದರೂ ನಿಮಗೆ ಅನಿಸ್ತಾ ಇದೆ? ಸಂಸದರು ಅವರ ಬಗ್ಗೆ ನಾವು ಹೇಳಲಿಕ್ಕಿಲ್ಲ. ಅದು ಯಾವ ರೀತಿ ಅವರು ಎಲ್ಲರನ್ನು ಸಮಾನವಾಗಿ ಕಾಣುವಂಥ ಒಂದು ಸ್ಥಾನದಲ್ಲಿರುವವರು, ಹಿರಿಯ ಸ್ಥಾನದಲ್ಲಿರೋ ಅವರು ಒಂದು ಕಡೆ ಅವರು ಇದು ಮಾಡಲೇಬಾರ್ದು, ಎಲ್ಲರೂ ಸಮಾನವಾಗಿ ಕಾಣುವಂಥ ಒಂದು ವ್ಯಕ್ತಿಯವರು. ಅದಕ್ಕೋಸ್ಕರ ಸಂಸದರ ಒಲವು ಯಾರ ಕಡೆ ಇದೆ ಅಂತ ಒಂದು ಹೇಳಲಿಕ್ಕೆ ನನಗೆ ಸ್ವಲ್ಪ ಕಷ್ಟ. ಅದು ಕೂಡ ಒಂದು ಖಂಡಿತವಾಗಿ ಅವರ ಒಂದು ಮಾತಿಗೆ ಅಥವಾ ಅವರ ಒಂದು ಒಪಿನಿಯನ್ಗೆ ಮಹತ್ವ ಈ ಒಂದು ಇದರಲ್ಲಿ ಇದ್ದೇ ಇರ್ತದೆ. ಅವರು ಕೂಡ ಒಂದು ಸಂಘಟನೆಯ ದೃಷ್ಟಿಯಿಂದ ಹಾಗೂ ಪಕ್ಷದ ಒಂದು ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ನಿಲ್ಲಿಸುವಂಥ ಅವರು ನಿರ್ಧಾರ ತಗೊಳ್ತಾರೆ ಅಂತ ನಮಗೆ ವಿಶ್ವಾಸ. ಓಕೆ, ಅಂದರೆ ಅಲ್ಲಿ ತುಂಬ ಜನ ಅವರಿಗೆ ಸಿಗತ್ತೆ ಅಂತೇಳಿ ಅಂದ್ಕೊಂಡಿದ್ದಾರಂತ ಒಂದು ಸುದ್ದಿ. ಅಂದರೆ ಪ್ರತಿಯೊಬ್ಬರು ಕೂಡ ಆಕಾಂಕ್ಷಿಗಳು ತಮ್ಮ ಏನು ಲೆವೆಲಲ್ಲಿ ಒಂದು ಲಾಬಿಯನ್ನು ಖಂಡಿತವಾಗಿ ಕೂಡ ಮಾಡ್ತಾರೆ. ಸೊ ಅಂತಿಮವಾಗಿ ಬಹುಶಃ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಯಾರನ್ನು ನೋಡ್ತಾರೆ ಅನ್ನೋದು ವಿಷಯ. ಸೊ ಒಂದಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಈಗ ಬಂಟ್ವಾಳದಲ್ಲಿ ಫಾರ್ ಎಕ್ಸಾಂಪಲ್ ಬಂಟ್ರಿ ಕೊಟ್ಟರೆ, ಅಲ್ಲಿ ಬೆಳ್ತಂಗಡಿಯಲ್ಲಿ ಪುನಃ ಬಂಟ್ರಿ ಕೊಟ್ಟರೆ BJPಯಿಂದ ಹೇಳ್ತಾರೆ. ಸೊ ಪುತ್ತೂರಿಂದ ಆಗಿದೆ ಇನ್ನೊಮ್ಮೆ ಬಂಟ್ರಿ ಕೊಡುವಂಥ ಅಗತ್ಯ ಅಥವಾ ಕೊಡಬಾರ್ದು ಅಂತ ಕೂಡ ವಿಷಯ ಇರ್ಬೋದು ಅಂತ ಅನಿಸ್ತಾ ಉಂಟು. ಯಾವ ರೀತಿಯಾಗಿ ಅದನ್ನು ಅವರು ಸಮೀಕರಣದಲ್ಲಿ ನಾಯಕರು ಅದನ್ನು ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಒಂದು ಎಲ್ಲ ಸಮೀಕರಣ ಅಂದರೆ ಒಂದು ಹಂತದಲ್ಲಿ ಎಲ್ಲರಿಗೂ ಒಂದು
ನ್ಯಾಯ ಸಿಗುವ ಹಾಗೆ ಒಂದು ಆ ಥರ ಮಾಡ್ತಾರೆ ಅಂತ ಈಗ ಒಂದು ಎಲ್ಲ ಸಮುದಾಯಕ್ಕೂ ಕೂಡ ಒಂದು ಬೇಜಾರಾಗದ ರೀತಿಯಲ್ಲಿ ಮಾಡ್ಬೋದು ಅಂತ. ಎಸ್. ಸೊ ಹಾಗಿದ್ರೆ ಯಾರಿಗೆ ಕೊಟ್ಟರು ಕೂಡ ಸ್ಪರ್ಧೆ ಇದೆ ಅಂತ ಅನಿಸ್ತಾ ಉಂಟು ಜಗದೀಶ್ ಅವರೇ, ಅಥವಾ ಈ ಬಾರಿಯ ಒಂದು ಅಲೆ ಮೋದಿಯವರ ಅಲೆ ಇದ್ದ ಕಾರಣ ಅಥವಾ ಹಿಂದುತ್ವ ಅಲೆ ಇದ್ದ ಕಾರಣ ನಿಮಗೆ ಸುಲಭ ಆಗುತ್ತೆ? ಮೋದಿಯವರ ಅಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಇಲೆಕ್ಷನ್ ನೋಡಿರ್ಬೋದು. ಸಾಮಾನ್ಯವಾಗಿ ಈಗ ಭಾರತೀಯ ಜನತಾ ಪಕ್ಷ 19-20 ರಾಜ್ಯದವರೆಗೆ 21 ರಾಜ್ಯದವರೆಗೆ ಹೋಗಿ ಆಯ್ತು, ನಿಮ್ಗೆ ಗೊತ್ತಿರುವಂಥದ್ದು ಮಾಧ್ಯಮದವರಿಗೆ. ಈ ಕರ್ನಾಟಕದಲ್ಲಿ ಕೂಡ ಅದು ಕೂಡ ನಮಗೆ ತುಂಬ ಪ್ಲಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ಮೋದಿ ಅಲೆ ಹೇಳುವಂಥದ್ದು ಈಗ ಕೂಡ ತುಂಬ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಉಂಟು. ಒಂದು ಮೋದಿ ಅಲೆ, ಇನ್ನೊಂದು ಸಿದ್ದರಾಮಯ್ಯ ವಿರೋಧಿ ಅಲೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 5 ವರ್ಷದ ಸಿದ್ದರಾಮಯ್ಯ ಆಡಳಿತ ಯಾವ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಆಗ್ಬೋದು ಅಥವಾ ನಮ್ಮ ಜನರಿಗೆ ಓಟು ಕೊಟ್ಟು ನಾವು ತಪ್ಪು ಮಾಡಿದೆವು ಅನ್ನೋಂಥ ಒಂದು ಭಾವನೆಯನ್ನು ಬಂದಿದೆ. ಖಂಡಿತವಾಗಿಯೂ ಇದು ಕೂಡ ನಮ್ಮ ಒಂದು ಕ್ಷೇತ್ರದಲ್ಲಿ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದೊಂದು ಆಡಳಿತ ವಿರೋಧಿ ಅಲೆಯಿಂದಾಗಿ ಕಾಂಗ್ರೆಸ್ಸಿಗೆ ನಷ್ಟ ಆಗ್ತದೆ. ನಮಗೆ ತುಂಬ ನಮ್ಮ ಪಕ್ಷಕ್ಕೆ ಬಿಜೆಪಿಗೆ ತುಂಬ ಅದಕ್ಕೆ ಲಾಭ ಆಗುವಂಥದ್ದು. ನಾವು ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಬರ್ತಾ ಇದ್ದೇವೆ. ಒಟ್ಟಿನಲ್ಲಿ ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಗೆಲ್ಲುವಂಥ ಕ್ಷಮತೆ ಮತ್ತು ಸಾಧ್ಯತೆ ಯಾರಿಗೆ ಇದೆ ಅಂತ ನೋಡಿಯೇ ಬಹುಶಃ ರಾಜ್ಯ ಮತ್ತು ರಾಷ್ಟ್ರದ ನಾಯಕರು ಆ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರೆ ಎನ್ನುವುದು ಸ್ಪಷ್ಟ. ಜಾತಿ ರಾಜಕೀಯ ಲೆಕ್ಕಕ್ಕೆ ಬರುವುದಿಲ್ಲ ಬಿಜೆಪಿಯ ಮಟ್ಟಿಗೆ. ಯಾಕಂತ ಹೇಳಿದ್ರೆ ಅವರಿಗೆ ಆ ಅಭ್ಯರ್ಥಿ ಗೆಲ್ಲಲಿಕ್ಕೆ ಚಾನ್ಸ್ ಉಂಟು ಅಂತ ಹೇಳಿದ್ರೆ ಇಡೀ RSS ಸಮುದಾಯವೇ, ಸಂಘಟನೆ ಅಥವಾ ಸಂಘವೇ ಎದುರಿಗೆ ಬಂದು ಕೆಲಸ ಮಾಡಿ ಗೆಲ್ಲಿಸಿದಂಥ ಉದಾಹರಣೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇದೆ. ಆತನಲ್ಲಿ ಆ ಕ್ಷಮತೆ ಉಂಟು ಅಂತಾದರೆ ಆತನ ಜಾತಿ ಅಥವಾ ಎಲ್ಲಿ ತನಕ ಹೇಳಿದರೆ ಆರ್ಥಿಕ ಸಂಪನ್ಮೂಲ ಇಲ್ಲದವರು ಕೂಡ ಗೆದ್ದು MLA MP ಆದದ್ದು ಕೂಡ ಇದೆ. ಅದಕ್ಕೆ ಸಂಘದ ತಾಕತ್ತೆ ಕಾರಣ. ಬಹುಶಃ ಆ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿ ಯಾರನ್ನು ಬಿಜೆಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸಂಘ ನಿರ್ಧರಿಸಿ ಕಣಕ್ಕೆ ಇಳಿಸ್ತದೆ ಎನ್ನುವುದು ಬಹುಶಃ ಇನ್ನೊಂದು 2-3 ದಿನಗಳ ಒಳಗೆ ಗೊತ್ತಾಗತ್ತೆ. ಸೊ ಯಾರನ್ನು ಇಳಿಸಿದ್ರು ಕೂಡ ಒಳ್ಳೆಯವರನ್ನೇ ಗೆಲ್ಲುವವರನ್ನೇ ಇಳಿಸಬಹುದು ಎನ್ನುವುದು ಅಂದಾಜು ಮತ್ತು ನಿರೀಕ್ಷೆ ಕೂಡ ಅಂತ ಹೇಳ್ತಾ, ಕರೆ ಮಾಡಿರುವಂತೆಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ಅವಧಿಯಲ್ಲಿ ಪುತ್ತೂರಿನ ರಾಜಕೀಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಿರುವಂಥ ಧರ್ಮೇಂದ್ರ ಬಳ್ಳಾಲ್ ಅವರಿಗೆ ಮತ್ತು ಜಗದೀಶ್ ಭಂಡಾರಿ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಜನಧ್ವನಿ. ಸೋಮವಾರ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ, ಶುಭ ವಾರಾಂತ್ಯ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.